ಗೋವಿಂದಾಯ. ಕೇಳ್ತಾ ಉಂಟಾ ವಾಯ್ಸ್? ಕೇಳ್ತದೆ ಕೇಳ್ತದೆ. ಓಕೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्ण 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 हरे हरे, हरे राम 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 हरे हरे. हरे कृष्ण 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 हरे हरे, हरे राम 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 हरे हरे. हरे कृष्ण 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 हरे हरे, हरे राम 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 हरे हरे. हरे कृष्ण. श्री सच्चिदाष्टक. नव गौरवरं नव पुष्पशरं नव भावधरं नव लास्यपरं नव हास्यकरं नव हेमवरं प्रणमामि शचीसुत गौरवरं नव प्रेमयुतं नवनीतशुचं नव वेशकृतं नव प्रेमरसं नवधाविलसच्छुभ प्रेममयं प्रणमामि शचीसुत गौरवरं हरिभक्तिपरं हरिनामकरं करजप्यकरं हरिनामपरं नयने सततं प्रणयाशुधरं प्रणमामि शचीसुत गौरवरं सततं जनता भवतापहरं परमार्थपरायण लोकगतिं नवलेहकरं जगतापहरं प्रणमामि शचीसुत गौरवरं निजभक्तिकरं प्रियचारुतरं नटनतननागरराजकुलं कुलकामिनि मानसलास्यकरं प्रणमामि शचीसुत गौरवरं करतालबलं कलकण्ठरवं मृदुवाद्यसुवीणिकया मधुरं निजभक्तिगुणाव्रतनाट्यकरं प्रणमामि शचीसुत गौरवरं योगधर्मयुतं पुनर्नन्दसुतं धरणीसुचित्रं भवभावोचितं तनुध्यानचितं निजवासयुतं प्रणमामि शचीसुत गौरवरं अरुणं नयनं चरणं वसनं वदने स्खलितं स्वकनामधरं कुरुते सुरसं जगता जीवनं प्रणमामि शचीसुत गौरवरं प्रणमामि शचीसुत गौरवरं प्रणमामि शचीसुत गौरवरम्. हरे कृष्ण 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 हरे हरे, हरे राम 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 हरे हरे. जय जय श्री चैतन्य जय नित्यानंद जय जय द्वैत चंद्र जय गौर भक्त वृंद. जय जय श्री चैतन्य जय नित्यानंद जय द्वैत चंद्र जय गौर भक्त वृंद. ಹರೇ ಕೃಷ್ಣ. ಮಾತಾಜಿ, ನಾನು ಸ್ಕ್ರೀನ್ ಶೇರ್ ಮಾಡ್ಬೇಕಿತ್ತು ನನ್ಗೆ. ಕೋ-ಹೋಸ್ಟ್ ಆಗಿದ್ದೀರಿ ಮಾತಾಜಿ. ಓಕೆ ಓಕೆ. ಹರೇ ಕೃಷ್ಣ. ಗೌರಾಂಗ ಗೌರಾಂಗ ನಿತ್ಯಾನಂದ ಗೌರಾಂಗ 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 ನಿತ್ಯಾನಂದ ಗೌರಾಂಗ 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 ನಿತ್ಯಾನಂದ ಗೌರಾಂಗ 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 ನಿತ್ಯಾನಂದ ಗೌರಾಂಗ.
ನಿತ್ಯಾನಂದ 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 ಗೌರಂಗ 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 ನಿತ್ಯಾನಂದ ಗೌರಂಗ. ಶ್ರೀ ಚೈತನ್ಯ ಮಹಾಪ್ರಭು ಕಿ ಜೈ. ಶ್ರೀ ಚೈತನ್ಯ ಚರಿತಾಮೃತಂ ಕಿ ಜೈ. ಶ್ರೀ ಸಚ್ಚಿದಾಷ್ಟಕಂ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಆದರದ ಸ್ವಾಗತ. ನಮಗೆ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತಹ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಇಸ್ಕಾನ್ ಇಲ್ಲಿಯ ಅಧ್ಯಕ್ಷರಾದ ಹಿಸ್ ಗ್ರೇಸ್ ಶ್ರೀ ನಾಮನಿಷ್ಠ ಪ್ರಭುಜಿ ಅವರಿಗೆ ವಂದನೆಗಳನ್ನ ಸಲ್ಲಿಸುತ್ತಾ, ಹಾಗೇನೆ ಇಸ್ಕಾನ್ ನ ಫೌಂಡರ್ ಅಧ್ಯಕ್ಷರಾದ ಹಿಸ್ ಡಿವೈನ್ ಗ್ರೇಸ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದರಿಗೂ ವಂದನೆಗಳನ್ನ ಸಲ್ಲಿಸುತ್ತಾ, ಹಾಗೆ ಅಲ್ಲಿರುವ ಇತರ ಗುರುಗಳೆಲ್ಲರಿಗೂ ವಂದಿಸುತ್ತಾ, ಅವರೆಲ್ಲರ ಆಶೀರ್ವಾದವನ್ನ ತಗೊಳ್ತಾ ನಾವು ಇವತ್ತಿನ ಒಂದು ತರಗತಿಯನ್ನ ಶುರು ಮಾಡೋಣ. ಹರೇ ಕೃಷ್ಣ. ಇವತ್ತು ನಾವು ನೋಡ್ತಾ ಇರುವಂತದ್ದು ಮಧ್ಯಲೀಲದ ಅಧ್ಯಾಯ 20ನೇ ಅಧ್ಯಾಯ 20. ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಗೆ ಸಂಪೂರ್ಣ ಸತ್ಯದ ವಿಜ್ಞಾನದಲ್ಲಿ ಉಪದೇಶಿಸುತ್ತಿದ್ದಾರೆ ಅಂತ. ನೀವು ಹಿಂದಿನ ಅಧ್ಯಾಯ 19ರಲ್ಲಿ ಅಲ್ಲಿ ರೂಪ ಗೋಸ್ವಾಮಿ ಅವರಿಗೆ ಉಪದೇಶವನ್ನ ಕೊಟ್ಟಿರುವಂತದ್ದು ನಾವು ನೋಡಿದ್ವಿ. ಇಲ್ಲಿ ಸನಾತನ ಗೋಸ್ವಾಮಿ ಅವರಿಗೆ, ಅವರಿಬ್ರು ಕೂಡ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಎಲ್ಲರಿಗೂ ಇಂಥ ಒಂದು ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಅಂತ ಅವರಿಗೆ ಯಾರಿಗೆಲ್ಲ ಬೇರೆ ಎಲ್ಲರಿಗೆ ಕೂಡ ಅವರು ಈ ಒಂದು ಕೃಷ್ಣ ಪ್ರಜ್ಞೆಯ ಒಂದು ಪ್ರಚಾರವನ್ನ ಉಪದೇಶವನ್ನ ಕೊಡ್ತಾರೆ. ಕೃಷ್ಣ ಪ್ರಜ್ಞೆಯ ಬಗ್ಗೆ ಉಪದೇಶವನ್ನ ಕೊಡ್ತಾರೆ. ಆ ಮುಖಾಂತರ ಅಂತ ಶುದ್ಧ ಭಕ್ತರಿಗೆ ಉಪದೇಶ ಕೊಡುವ ಮುಖಾಂತರ ಉಳಿದ ಈ ಒಂದು ಎಲ್ಲ ಜನರಿಗೆ ಕೂಡ ಅದು ತಲುಪುವಂತೆ ಮಾಡ್ಲಿಕ್ಕೆ ಬೇಕಾಗಿ ಅತಿ ನೀಚ ಹಾಗೂ ಅತಿ ಉತ್ತಮ ಎಲ್ಲರಿಗೆ ಕೂಡ ಈ ಒಂದು ಕೃಷ್ಣ ಪ್ರಜ್ಞೆಯ ಒಂದು ಉಪದೇಶವನ್ನ ಕೊಡ್ತಾರೆ ಅವರು ಅಂತ ಹೇಳ್ಕೊಂಡು. ಹಾಗೇನೆ ಈ ಸನಾತನ ಗೋಸ್ವಾಮಿ ಮತ್ತೆ ರೂಪ ಗೋಸ್ವಾಮಿ ನವಾಬ್ ಹುಸೇನ್ ಶಾ ಅವರ ಒಂದು ರಾಜ್ಯದಲ್ಲಿ ಇರ್ತಾರೆ. ಅಲ್ಲಿ ಸರ್ಕಾರ ಇದರಲ್ಲಿ ಅವರು ಒಬ್ರು ಪ್ರೈಮ್ ಮಿನಿಸ್ಟರ್, ಒಬ್ರು ಫೈನಾನ್ಸ್ ಮಿನಿಸ್ಟರ್, ಆ ರೀತಿ ಆಗಿರ್ತಾರೆ. ಹಾಗೆ ಉತ್ತಮ ಸ್ತರದಲ್ಲಿ ಇರ್ತಾರೆ ಇಬ್ರು ಕೂಡ. ಹಾಗಿದ್ರು ಕೂಡ ಸಾಕಷ್ಟು ಸಂಪತ್ತು, ಆಮೇಲೆ ಎಲ್ಲ ಶಕ್ತಿ ಪ್ರಭಾವ ಎಲ್ಲ ಇರತ್ತೆ ಅವರಿಗೆ. ಆದ್ರೆ ಸಂತೋಷ ಅಂತ ಹೇಳುವಂಥದ್ದು ಇರೋದಿಲ್ಲ ಅವರಿಗೆ ಅಂತ ಹೇಳ್ಕೊಂಡು. ಯಾಕೆ ಸಂತೋಷ ಇರಲ್ಲ ಅಂತ ಹೇಳಿದ್ರೆ, ಅವರು ಉನ್ನತ ಒಂದು ಫ್ಯಾಮಿಲಿಯಿಂದ ಬಂದವರು ಆಗಿರ್ತಾರೆ. ಅವರು ಸಾರಸ್ವತ ಬ್ರಾಹ್ಮಣ ಒಂದು ಇದರಲ್ಲಿ ವರ್ಣದಲ್ಲಿ ಇದ್ದವರಾಗಿದ್ದು, ಈ ಕರ್ನಾಟಕದವರಾಗಿದ್ದು ಅವರ ಪೂರ್ವಜರು ಹಿಂದೆ ಈ ಒಂದು ಬಂಗಾಲದ ಆ ಕಡೆಗೆ ಅವರು ದೇಶಾಂತರ ಹೋಗಿರ್ತಾರೆ. ಹಾಗೆ ಹೋಗಿ ಅಲ್ಲೇ ಈ ಸನಾತನ ಗೋಸ್ವಾಮಿ ಮತ್ತೆ ರೂಪ ಗೋಸ್ವಾಮಿ, ಏನು ಅವರ ಹಿಂದಿನ ಹೆಸರು ಅಮರ್ ಮತ್ತೆ ಸಂತೋಷ್ ಅಂತ ಹೇಳ್ಕೊಂಡು, ಅಲ್ಲಿ ಅವರು ಹುಟ್ಟಿ ಬೆಳೀತಾರೆ. ಹಾಗಾಗಿ ಅಲ್ಲಿ ನವಾಬ್ ಹುಸೇನ್ ಶಾನ ಒಂದು ರಾಜ್ಯದಲ್ಲಿ ಕೆಲಸ ಮಾಡ್ಬೇಕಾಗಿ ಬರ್ತದೆ ಅವರಿಗೆ. ಅವರು ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಅವ್ರಿಗೆ ಇಷ್ಟ ಇಲ್ಲದಿದ್ರು ಅವರು ಅಲ್ಲಿ ಇರ್ಬೇಕಾಗಿ ಬರ್ತದೆ ಅಂತ ಹೇಳಿದ್ರೆ, ಯಾಕೆ ಅವರಿಗೆ ಅಲ್ಲಿ ಬಿಡ್ತಾ ಇರ್ಲಿಲ್ಲ. ಏನು ನವಾಬ್ ಹುಸೇನ್ ಶಾ ಏನಿದ್ದಾನೆ ಅಂದ್ರೆ, ಈ ಇಬ್ರು ಕೂಡ ತುಂಬಾ ಬುದ್ಧಿವಂತರಾಗಿರ್ತಾರೆ, ಕರ್ತವ್ಯ ನಿಷ್ಠರಾಗಿರ್ತಾರೆ. ಹಾಗಾಗಿ ಅವರನ್ನ ಬಲವಂತವಾಗಿ ಅಲ್ಲಿ ಬೆದರಿಕೆ ಕೊಟ್ಟು ಅವನು ಕೆಲ್ಸಕ್ಕೆ ಇಟ್ಕೊಂಡಿರ್ತಾನಂತೆ ನವಾಬ್ ಶಾ. ಅಲ್ಲಿ ಇರ್ಬೇಕಾದ್ರೆ ಇವರ ಹೆಸರನ್ನ ಬದಲಾಯಿಸ್ತಾರೆ, ಸಾಕರ್ ಮಲ್ಲಿಕ್ ಮತ್ತೆ ಕಬೀರ್ ದಾಸ್ ಅಂತ ಹೇಳ್ಕೊಂಡು, ದಬೀರ್ ಖಾಸ್ ಅಂತ ಹೇಳ್ಕೊಂಡು. ಹಾಗೆ ಹೆಸರನ್ನ ಬದಲಾಯಿಸ್ತಾನೆ. ಆ ರೀತಿ ನೀವಿಲ್ಲಿ ನಮ್ಮ ಇದ್ರಲ್ಲಿ ಕೆಲಸ ಮಾಡಿಲ್ಲ ಅಂದ್ರೆ ನಾವು ಬೇರೆ ಹಿಂದೂಗಳಿಗೆಲ್ಲ ಕಷ್ಟವನ್ನ ಕೊಡ್ತೇವೆ, ಹಾಗೆ ಅವರನ್ನ ಮತಾಂತರ ಮಾಡ್ತೇವೆ, ಇಲ್ಲ ಅಂತ ಹೇಳಿದ್ರೆ ಕೊಲ್ತೇವೆ, ಆ ರೀತಿ ಎಲ್ಲ ಬೆದರಿಕೆ ಕೊಟ್ಟು ಅವರಲ್ಲಿ ಕೆಲಸಕ್ಕೆ ಇಟ್ಕೊಂಡಿರ್ತಾನೆ, ಬಲವಂತವಾಗಿ ಅವರನ್ನ ಕೆಲಸಕ್ಕೆ ಇಟ್ಕೊಂಡಿರ್ತಾನೆ. ಆದ್ರೆ ಇವರಿಬ್ರಿಗೆ ಕೂಡ ಅಲ್ಲಿ ತುಂಬಾ ಬೇಜಾರಾಗಿ ಆಗಿರ್ತದೆ. ಅಂತವರ ಮಧ್ಯದಲ್ಲಿ ನಾವು ಕೆಲಸ ಮಾಡ್ಬೇಕಲ್ಲ ಅಂತೇಳಿ ಪ್ರತಿನಿತ್ಯ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರಂತೆ, ದಯವಿಟ್ಟು ಕೃಷ್ಣ ನಮ್ಮನ್ನ ಈ ಒಂದು ಕೆಲಸದಿಂದ ನಿವೃತ್ತಗೊಳಿಸು ಅಂತ ಹೇಳ್ಕೊಂಡು. ಹಾಗೆ ಇರ್ತಾರೆ. ಹಾಗೆ ಇರುವಾಗ ಒಂದ್ಸಲ ಚೈತನ್ಯ ಮಹಾಪ್ರಭುಗಳು ಈ ಒಂದು ಬಂಗಾಲದ ರಾಜ್ಯದ ಹತ್ರ ಬರುವಾಗ ಇವರಿಗೆ ಒಂದು ಅವಕಾಶ ಸಿಗ್ತದೆ, ಚೈತನ್ಯ ಮಹಾಪ್ರಭುಗಳನ್ನ ಭೇಟಿ ಆಗುವಂತ ಒಂದು ಅವಕಾಶ ಸಿಗ್ತದೆ. ಹಾಗೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಭೇಟಿಯಾದಾಗ ಸನಾತನ ಗೋಸ್ವಾಮಿಗೆ ಅವರು ಉಪದೇಶವನ್ನ ಕೊಡುವಂತದ್ದು, ಶಿಕ್ಷಣ ಕೊಡುವಂತದ್ದು, ಭಗವಂತನ ಒಂದು ಪ್ರಜ್ಞೆ, ಕೃಷ್ಣ ಪ್ರಜ್ಞೆಯ ಬಗ್ಗೆ ಅಂತ ಹೇಳ್ಕೊಂಡು ಈ ಅಧ್ಯಾಯದಲ್ಲಿ ನಾವು ನೋಡ್ಬೋದು ಯಾವ ರೀತಿ ಅವ್ರು ಕೊಡ್ತಾರೆ ಅಂತ. ಈ ಅಧ್ಯಾಯದ ಸಾರಾಂಶವನ್ನ ಭಕ್ತಿ ವಿನೋದ ಠಾಕೂರರು ತಮ್ಮ ಅಮೃತ ಪ್ರವಾಹ ಭಾಷ್ಯದಲ್ಲಿ ನೀಡಿದ್ದಾರೆ. ಶ್ರೀಲಾ ಸನಾತನ ಗೋಸ್ವಾಮಿ ನವಾಬ್ ಹುಸೇನ್ ಶಾ ಸೆರೆಮನೆಗೆ ಹಾಕಿದಾಗ, ಅಂದ್ರೆ ಅವರನ್ನ ಸೆರೆಮನೆಗೆ ಹಾಕ್ತಾರೆ. ಹಾಗೆ ಹಾಕಿದಾಗ ಚೈತನ್ಯ ಮಹಾಪ್ರಭುಗಳು ಮಧುರೆಗೆ ಹೋಗಿರುವ ಸುದ್ದಿ ರೂಪ ಗೋಸ್ವಾಮಿ ಅವರಿಂದ ತಿಳಿತದೆ ಅಂತ ಹೇಳಿದ್ರೆ,
ಅವರ ಮೂಲಕ ನಮ್ಗೆ ಹೊರಗೆ ಬರ್ಲಿಕ್ಕೆ ಯಾವ ರೀತಿ ನಾವು ಬರ್ಬೋದು ಅಂತೇಳಿ ಇದ್ ಮಾಡ್ಲಿಕ್ಕೆ ಅಂತೇಳಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಅವಾಗ ಆ ಈ ಸನಾತನ ಗೋಸ್ವಾಮಿಯನ್ನ ಜೈಲಿನ ಸೂಪರಿಂಟೆಂಡಿಗೆ ಸಿಹಿ ಕೋರಿಕೆ ಮತ್ತು ಲಂಚದ ಮೂಲಕ ತೃಪ್ತಿಪಡಿಸ್ತಾರಂತೆ. ಜೈಲರ್ಗೆ 7,000 ಚಿನ್ನದ ನಾಣ್ಯಗಳನ್ನ ನೀಡಿದ ನಂತರ ಸನಾತನ ಗೋಸ್ವಾಮಿಯನ್ನ ಬಿಡುಗಡೆ ಮಾಡ್ತಾರೆ. ಹಾಗೆ ಅವರು ಗಂಗಾ ನದಿಯನ್ನ ದಾಟಿ ಓಡಿ ಹೋದರು. ಅವರ ಸೇವಕರಲ್ಲಿ ಒಬ್ಬರಾದ ಈಶಾನ 8 ಚಿನ್ನದ ನಾಣ್ಯಗಳನ್ನು ಹೊತ್ತುಕೊಂಡು ಅವರನ್ನು ಹಿಂಬಾಲಿಸ್ತಾನೆ. ಸನಾತನ ಗೋಸ್ವಾಮಿ ಮತ್ತು ಅವರ ಸೇವಕ ನಂತರ ಬನಾರಸ್ಗೆ ಹೋಗುವ ದಾರಿಯಲ್ಲಿ ಒಂದು ಸಣ್ಣ ಹೋಟೆಲ್ನಲ್ಲಿ ರಾತ್ರಿ ಕಳೀತಾರೆ. ಸನಾತನ ಗೋಸ್ವಾಮಿ ಮತ್ತು ಅವರ ಸೇವಕನ ಬಳಿ 8 ಚಿನ್ನದ ನಾಣ್ಯಗಳಿವೆ ಎಂದು ಆ ಹೋಟೆಲ್ ಮಾಲೀಕರಿಗೆ ತಿಳಿದಿತ್ತು ಮತ್ತು ಅವರು ಅವರನ್ನ ಕೊಂದು ಹಣವನ್ನ ತೆಗೆದುಕೊಳ್ಳಿಕ್ಕೆ ನಿರ್ಧಾರ ಮಾಡ್ತಾರೆ. ಅಂದ್ರೆ ಚಿನ್ನದ ನಾಣ್ಯ ಇದೆ ಅಂತ ತಿಳ್ಕೊಂಡು ಈ ರೀತಿಯಾಗಿ ಯೋಜನೆಗಳನ್ನ ರೂಪಿಸುತ್ತಾ ಹೋಟೆಲ್ ಮಾಲೀಕರು ಅವರನ್ನ ಗೌರವಾನ್ವಿತ ಅತಿಥಿಗಳಾಗಿ ಸ್ವೀಕರಿಸಿದ್ರು. ಅಂದ್ರೆ ಅವ್ರ ಹತ್ರ ಇದೆ, ಇವ್ರನ್ನ ಹೇಗಾದ್ರೂ ನಾವು ಕಸಿದುಕೊಳ್ಳುವ ಅಂತ ಹೇಳ್ಕೊಂಡು ಭಾರಿ ಉಪಚಾರ ಮಾಡಿ ಅವರನ್ನ ಅತಿಥಿಯಾಗಿ ಸ್ವೀಕರಿಸ್ತಾರೆ. ಹಾಗಾಗಿ ಕೂಡ ಸನಾತನ ಗೋಸ್ವಾಮಿ ತನ್ನ ಸೇವಕನ ಬಳಿ ಎಷ್ಟು ಹಣವಿದೆ ಎಂದು ಕೇಳ್ತಾನಂತೆ. ಮತ್ತು 7 ಚಿನ್ನದ ನಾಣ್ಯಗಳನ್ನ ತಗೊಂಡು ಸನಾತನರು ಅವುಗಳನ್ನು ಹೋಟೆಲ್ ಮಾಲೀಕರಿಗೆ ಅರ್ಪಿಸ್ತಾರೆ. ಹೀಗೆ ಮಾಲೀಕರು ಬೆಟ್ಟದ ಪ್ರದೇಶವನ್ನ ದಾಟಲು ಮತ್ತು ವಾರಣಾಸಿ ಕಡೆಗೆ ಹೋಗ್ಲಿಕ್ಕೆ ಅವರಿಗೆ ಸಹಾಯ ಮಾಡ್ತಾರೆ. ಅಂದ್ರೆ ಆ ಚಿನ್ನದ ನಾಣ್ಯ ಕೊಟ್ಟ ಮೇಲೆ ಅವರಿಗೆ ಸಹಾಯ ಮಾಡ್ತಾರೆ, ಈ ರೀತಿ ನೀವು ಇಲ್ಲಿಂದ ಹೋಗ್ಬೋದು ಅಂತ ಹೇಳ್ಕೊಂಡು. ದಾರಿಯಲ್ಲಿ ಸನಾತನ ಗೋಸ್ವಾಮಿ ತನ್ನ ಸೋದರ ಮಾವ ಶ್ರೀಕಾಂತನನ್ನ ಹಾಜಿಪುರದಲ್ಲಿ ಭೇಟಿ ಆಗ್ತಾರೆ ಮತ್ತು ಸನಾತನನ ಎಲ್ಲಾ ತೊಂದರೆಗಳ ಬಗ್ಗೆ ಕೇಳಿದ ನಂತರ ಶ್ರೀಕಾಂತನು ಅವರಿಗೆ ಸಹಾಯ ಮಾಡ್ತಾನೆ. ಅವ್ರು ಯಾವ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದ ಅದೆಲ್ಲ ಈ ಅಧ್ಯಾಯದಲ್ಲಿ ಬರುವಂತದನ್ನ ಇಲ್ಲಿ ಜಸ್ಟ್ ಸಮ್ಮರಿ ಆಗಿ ಕೊಟ್ಟಿದ್ದಾರೆ, ಮುಂದೆ ನಾವು ವಿವರವಾಗಿ ನೋಡ್ಬೋದು. ಹೀಗೆ ಸನಾತನ ಗೋಸ್ವಾಮಿ ಕೊನೆಗೂ ವಾರಣಾಸಿಗೆ ಬಂದು ಚಂದ್ರಶೇಖರನ ಬಾಗಿಲಿನ ಮುಂದೆ ನಿಂತನು. ಚೈತನ್ಯ ಮಹಾಪ್ರಭು ಅವರನ್ನ ಒಳಗೆ ಕರೆದು ಅವರು ಸಜ್ಜನರಂತೆ ಕಾಣುವಂತೆ ತಮ್ಮ ಉಡುಪನ್ನ ಬದಲಾಯಿಸಲು ಆದೇಶಿಸಿದರು. ಅವರು ತಮ್ಮ ವಸ್ತ್ರಕ್ಕಾಗಿ ತಪನ ಮಿಶ್ರರ ಹಳೆಯ ಬಟ್ಟೆಯೊಂದನ್ನ ಬಳಸ್ತಾರೆ. ಅಂದ್ರೆ ಇದ್ದಕ್ಕಿದ್ದ ಹಾಗೆ ಬಂದಿರ್ತಾರೆ, ಹಾಗಾಗಿ ಅವರ ಬಟ್ಟೆ ಬದಲಾಯಿಸಲಿಕ್ಕೆ ಹೇಳ್ತಾರೆ. ನಂತರ ಅವರು ತಮ್ಮ ಅಮೂಲ್ಯವಾದ ಕಂಬಳಿಯನ್ನ ಹರಿದ ಹೊದಿಕೆಯನ್ನ ಬದಲಾಯಿಸ್ತಾರೆ. ಈ ಸಮಯದಲ್ಲಿ ಚೈತನ್ಯ ಮಹಾಪ್ರಭುಗಳು ಅವರಿಂದ ತುಂಬಾ ಸಂತೋಷ ಪಡ್ತಾರೆ ಮತ್ತು ಹೀಗೆ ಶ್ರೀ ಸನಾತನ ಗೋಸ್ವಾಮಿಯ ಭಗವಂತನಿಂದಲೇ ಪರಮ ಸತ್ಯದ ಜ್ಞಾನವನ್ನ ಪಡಿತಾರೆ. ಸನಾತನ ಗೋಸ್ವಾಮಿ ಭಗವಂತನ ಅವತಾರವಾದ ಅವರಿಂದಲೇ ಪರಮ ಸತ್ಯದ ಜ್ಞಾನವನ್ನ ಪಡಿತಾರೆ ಚೈತನ್ಯ ಮಹಾಪ್ರಭುಗಳಿಂದ ಅಂತ. ಮೊದಲು ಅವರು ಜೀವಿಗಳ ಸಾಂವಿಧಾನಿಕ ಸ್ಥಾನವನ್ನ ಚರ್ಚಿಸ್ತಾರೆ. ಅಂದ್ರೆ ನಮ್ಮ ಅಂದ್ರೆ ಜೀವದ ಸ್ವರೂಪ ಏನು, ಅಂದ್ರೆ ನಾವು ಯಾಕೆ ಈ ಪ್ರಪಂಚದಲ್ಲಿ ಇದ್ದೇವೆ, ಯಾಕೆ ನಾವು ಬದ್ಧ ಜೀವಿಗಳಾಗಿದ್ದೇವೆ ಅದರ ಬಗ್ಗೆ ಚರ್ಚಿಸ್ತಾರೆ. ಮತ್ತು ಚೈತನ್ಯ ಮಹಾಪ್ರಭು ಸನಾತನ ಗೋಸ್ವಾಮಿಗೆ ಜೀವಿಯು ಹೇಗೆ ಶ್ರೀ ಕೃಷ್ಣನ ಶಕ್ತಿಗಳಲ್ಲಿ ಒಂದಾಗಿದೆ ಎಂಬುದನ್ನ ವಿವರಿಸ್ತಾರೆ. ಇದಾದ ನಂತರ ಭಗವಂತನು ಭಕ್ತಿ ಸೇವೆಯ ಮಾರ್ಗವನ್ನ ವಿವರಿಸ್ತಾರೆ. ಅಂದ್ರೆ ಯಾವ ರೀತಿ ನಾವು ಈ ಜನ್ಮ ಮೃತ್ಯು ಚಕ್ರದಲ್ಲಿ ಸುತ್ತುತ್ತಾ ಇದ್ದೇವೆ, ಹೇಗೆ ಇದರಿಂದ ಬಿಡುಗಡೆ, ನಮ್ಮ ಗುರಿ ಯಾವುದು, ಈ ಮನುಷ್ಯ ಜನ್ಮ ಅಂತ ಹೇಳುವಂಥದ್ದು ಎಷ್ಟು ಶ್ರೇಷ್ಠವಾದದ್ದು, ಅದನ್ನ ನಾವು ಸಾರ್ಥಕತೆ ಪಡ್ಕೊಳ್ಬೇಕಾದ್ರೆ ಅದಕ್ಕೆ ಭಕ್ತಿ ಸೇವೆ ಸಾರ್ಥಕತೆ ಪಡ್ಕೊಳ್ಬೇಕಾದ್ರೆ ಮತ್ತೆ ನಮ್ಮ ಜೀವರ ಸ್ವರೂಪ ಕೃಷ್ಣರ ನಿತ್ಯ ದಾಸತ್ವದ ಒಂದು ಸ್ಥಾನವನ್ನ ನಾವು ಪಡಿಬೇಕಾದ್ರೆ ಬೇರೆ ಯಾವ ಮಾರ್ಗವೂ ಅದಕ್ಕೆ ಆಗೋದಿಲ್ಲ, ಭಕ್ತಿ ಸೇವೆ ಒಂದೇ ಮಾರ್ಗ ಅಂತ ವಿವರಿಸ್ತಾರೆ. ಪರಮ ಸತ್ಯವಾದ ಶ್ರೀ ಕೃಷ್ಣನ ಬಗ್ಗೆ ಚರ್ಚಿಸುವಾಗ ಭಗವಂತನು ಬ್ರಹ್ಮ, ಪರಮಾತ್ಮ ಮತ್ತು ಭಗವಾನ್, ಹಾಗೆಯೇ ಸ್ವಯಂ ರೂಪ, ತದೇಕಾತ್ಮ ಮತ್ತು ಆವೇಶ ಎಂದು ಕರೆಯಲ್ಪಡುವ ಭಗವಂತನ ವಿಸ್ತರಣೆಗಳನ್ನ ವಿಶ್ಲೇಷಿಸ್ತಾರಂತೆ. ಇವುಗಳನ್ನ ವೈಭವ ಮತ್ತು ಪ್ರಭಾವ ಎಂದು ಕರೆಯಲ್ಪಡುವ ವಿವಿಧ ಶಾಖೆಗಳಾಗಿ ವಿಂಗಡಿಸಲಾಗಿದೆ. ಹೀಗೆ ಅಂದ್ರೆ ಈ ರೀತಿ ಅಂದ್ರೆ ಅದನ್ನ ಡಿವೈಡ್ ಮಾಡಿ ಅರ್ಥ ಆಗ್ಬೇಕಲ್ಲ, ನಮ್ಗೆ ಅರ್ಥ ಆಗ್ಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅವರು ಅದನ್ನ ವಿವಿಧ ಶಾಖೆಗಳಾಗಿ ವಿಂಗಡಿಸಿ ಹೀಗೆ ಭಗವಂತನು ಪರಮಾತ್ಮನ ಹಲವು ರೂಪಗಳನ್ನ ವಿವರಿಸಿದನು. ಅವರು ಭೌತಿಕ ಜಗತ್ತಿನಲ್ಲಿರುವ ಅಂತ ಹೇಳಿದ್ರೆ ಅಂತ ಶುದ್ಧ ಭಕ್ತರು ಅವರಿಗೆ ಅಂದ್ರೆ ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ, ಚೈತನ್ಯ ಮಹಾಪ್ರಭುಗಳನ್ನ ನೋಡುವಾಗ ಅಷ್ಟು ಅವರಿಗೆ ದುಃಖ ಬರ್ತದೆ ಅವರಿಗೆ ಅಂತ ಹೇಳಿದ್ರೆ ಅಲ್ಲಿ ಜಗಾಯಿ ಮದಾಯಿ ಅಂತ ಹೇಳುವಂತವ್ರು ನೀಚರು, ಅವ್ರಿಗಿಂತ ಸಹ ನಾವು ಪಾಪಿಗಳು ಅಂತೇಳಿ ಹೇಳ್ತಾರೆ. ಯಾಕೆ ಅವ್ರಿಗಿಂತ ಸಹ ನಾವು ಪಾಪಿಗಳು ಅಂತ ಹೇಳಿದ್ರೆ ಜಗಾಯಿ ಮದಾಯಿ ಈ ಗೋಹತ್ಯೆ ಮಾಡುವವರ ಸೇವೆಯನ್ನು ಎಂದೂ ಮಾಡಿಲ್ಲ. ಅವರಲ್ಲಿ ದುಷ್ಟ ಕೃತ್ಯಗಳನ್ನ ಮಾಡಿರ್ಬೋದು, ಆದ್ರೆ ಈ ರೀತಿ ಗೋಹತ್ಯೆ ಮಾಡಿದವರ ಸೇವೆಯನ್ನ ಅವ್ರು ಮಾಡಿರ್ಲಿಲ್ಲ. ಆದ್ರೆ ನಾವು
ಅಂತ ಒಂದು ನವಾಬ್ಶಾನ ಒಂದು ಆಸ್ಥಾನದಲ್ಲಿ ಇದ್ಕೊಂಡು ನಾವು ಅಂತವರ ಸೇವೆ ಮಾಡ್ತಾ ಇದ್ದೇವೆ. ಆ ಜಗಾಯಿ ಮದಾಯಿಗಿಂತಲೂ ನಾವು ನೀಚರು ಅಂತ ಹೇಳ್ಕೊಂಡು ಅವರು ಭಿನ್ನವಿಸಿಕೊಳ್ತಾರೆ. ನಾವು ನಮ್ಮನ್ನ ಈ ಒಂದು ಇದರಿಂದ ನಮ್ಮನ್ನ ಬಿಡುಗಡೆ ಆಗ್ಬೇಕು ನಮ್ಗೆ ಅಂತ ಹೇಳ್ಕೊಂಡು. ಅವಾಗ ಚೈತನ್ಯ ಮಹಾಪ್ರಭುಗಳಿಗೆ ತುಂಬಾ ಅವರ ಒಂದು ವಿನಯತೆಯನ್ನ ಕಂಡು ಅವ್ರು ಕೂಡ ಹೃದಯ ಒಡೀತದೆ ನನ್ಗೆ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಅಂದ್ರೆ ಇವರು ಈ ಒಂದು ಕೃಷ್ಣ ಪ್ರಜ್ಞೆ ಪ್ರಚಾರ ಮಾಡ್ಲಿಕ್ಕೆ ಇವರು ಸರಿಯಾದ ಯೋಗ್ಯರು ಅಂತ ಹೇಳ್ಕೊಂಡು ಅರ್ಥ ಆಗ್ತದೆ ಅವರಿಗೆ. ಆಮೇಲೆ ಅದಕ್ಕಾಗಿ ಅವರು ಎಲ್ಲವನ್ನ ಅವರಿಗೆ ಈ ಭಗವಂತನ ಭಗವಂತ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಪರಮಾತ್ಮನ ಹಲವು ರೂಪಗಳನ್ನ ವಿವರಿಸಿದರು. ಅವರು ಭೌತಿಕ ಜಗತ್ತಿನಲ್ಲಿರುವ ದೇವರ ಅವತಾರಗಳನ್ನ, ಪುರುಷ ಅವತಾರಗಳನ್ನ, ಮನ್ವಂತ ಅವತಾರಗಳು, ಗುಣಾವತಾರ, ಶಕ್ತ್ಯಾವೇಶ ಅವತಾರಗಳಂತ ಎಲ್ಲ ಅವತಾರಗಳನ್ನ ಸಹ ವಿವರಿಸ್ತಾರೆ. ಕೃಷ್ಣನ ವಿಭಿನ್ನ ಯುಗಗಳಾದ ಬಾಲ್ಯ ಮತ್ತು ಪೌಗಂಡಗಳಂತಹ ವಿಭಾಗಗಳು ಮತ್ತು ವಿಭಿನ್ನ ಯುಗಗಳ ವಿಭಿನ್ನ ಲೀಲೆಗಳ ಬಗ್ಗೆಯೂ ಭಗವಂತನು ಚರ್ಚಿಸಿದ. ಕೃಷ್ಣನು ಯೌವನವನ್ನ ತಲುಪಿದಾಗ ತನ್ನ ಶಾಶ್ವತ ರೂಪವನ್ನ ಹೇಗೆ ಪಡೆದನೆಂದು ಅವನು ವಿವರಿಸಿದ. ಈ ರೀತಿಯಾಗಿ ಶ್ರೀ ಚೈತನ್ಯ ಮಹಾಪ್ರಭು ಸನಾತನ ಗೋಸ್ವಾಮಿಗೆ ಎಲ್ಲವನ್ನ ವಿವರಿಸಿದರು ಅಂತ ಹೇಳ್ತಾ ಇದೆ. ಈ ಒಂದು ಅಧ್ಯಾಯದಲ್ಲಿ ನಾವು ಇಷ್ಟನ್ನ ನೋಡ್ಲಿಕ್ಕಿದೆ. ಇಲ್ಲಿ 1ನೇ ಶ್ಲೋಕದಲ್ಲಿ ಹೇಳ್ತಾರೆ, ಅಪರಿಮಿತ ಅದ್ಭುತ ಐಶ್ವರ್ಯಗಳನ್ನ ಹೊಂದಿರುವ ಅಂದ್ರೆ ವಂದನೆಗಳನ್ನ ಸಲ್ಲಿಸ್ತಾರೆ ಈ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು. ಈ ಚೈತನ್ಯ ಮಹಾಪ್ರಭುಗಳಿಗೆ ನನ್ನ ಗೌರವಯುತ ನಮನಗಳನ್ನ ಸಲ್ಲಿಸುತ್ತೇನೆ. ಅವರ ಕರುಣೆಯಿಂದ ಅತ್ಯಂತ ಕೆಳಮಟ್ಟದ ಮನುಷ್ಯನಾಗಿ ಜನಿಸಿದ ವ್ಯಕ್ತಿಯೂ ಸಹ ಭಕ್ತಿ ಸೇವೆಯ ವಿಜ್ಞಾನವನ್ನ ಹರಡಬಹುದು ಅಂತೇಳಿ ಮತ್ತೆ 2ನೇ ಶ್ಲೋಕದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಎಲ್ಲಾ ಕೀರ್ತಿಗಳು, ನಿತ್ಯಾನಂದ ಪ್ರಭುಗಳಿಗೆ ಎಲ್ಲಾ ಕೀರ್ತಿಗಳು, ಅದ್ವೈತಾಚಾರ್ಯರಿಗೆ ಎಲ್ಲಾ ಕೀರ್ತಿಗಳು ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳ ಎಲ್ಲಾ ಭಕ್ತರಿಗೆ ಎಲ್ಲಾ ಕೀರ್ತಿಗಳು ಅಂತ ಹೇಳ್ಕೊಂಡು ಎಲ್ಲರಿಗೆ ಒಂದು ಇದನ್ನ ಮಾಡ್ತಾರೆ. ಆಮೇಲೆ ಸನಾತನ ಗೋಸ್ವಾಮಿ ಬಂಗಾಳದಲ್ಲಿ ಸೆರೆವಾಸದಲ್ಲಿದ್ದಾಗ ಶ್ರೀಲ ರೂಪ ಗೋಸ್ವಾಮಿ ಅವರಿಂದ ಒಂದು ಪತ್ರ ಬಂದಿತ್ತಂತೆ. ಸನಾತನ ಗೋಸ್ವಾಮಿಗೆ ರೂಪ ಗೋಸ್ವಾಮಿ ಒಂದು ಪತ್ರ ಬರೀತಾರೆ ಜೈಲಲ್ಲಿರುವಾಗ. ಹಾಗೆ ರೂಪ ಗೋಸ್ವಾಮಿ ಆ ಪತ್ರವನ್ನ ಪಡೆದ ರೂಪ ಗೋಸ್ವಾಮಿಯಿಂದ ಆ ಪತ್ರವನ್ನ ಪಡೆದ ಸನಾತನ ಗೋಸ್ವಾಮಿ ಅವರಿಗೆ ತುಂಬಾ ಸಂತೋಷ ಆಗ್ತದೆ. ಅವರು ತಕ್ಷಣವೇ ಮಾಂಸಾಹಾರಿಯಾಗಿದ್ದ ಜೈಲು ಅಧೀಕ್ಷಕರ ಬಳಿ ಹೋಗಿ ಈ ಕೆಳಗಿನಂತೆ ಮಾತನಾಡ್ತಾರೆ ಅಂತ ಹೇಳಿದ್ರೆ ರೂಪ ಗೋಸ್ವಾಮಿ ತಿಳಿಸ್ತಾರೆ, ಈ ರೀತಿ ಚೈತನ್ಯ ಮಹಾಪ್ರಭುಗಳು ಇಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ಕೊಂಡು ತಿಳಿಸಿರ್ತಾರೆ ಆಗಿರ್ಬೋದು. ಹಾಗೆ ಅವರಿಗೆ ಖುಷಿ ಆಯ್ತು, ಸಂತೋಷ ಆಗಿ ಅಲ್ಲಿ ಜೈಲರ್ ಯಾರಿದ್ದಾನೆ ಅವರನ್ನ ಸೂಪರ್ವೈಸ್ ಮಾಡುವವನು ಇರ್ತಾನಲ್ಲ ಅಧೀಕ್ಷಕ, ಅವನ ಬಳಿಗೆ ಹೋಗಿ ಮಾತಾಡ್ತಾರೆ. ಏನು ಅಂತ ಸನಾತನ ಗೋಸ್ವಾಮಿ ಮುಸ್ಲಿಂ ಜೈಲು ಪಾಲಕನಿಗೆ, ಪ್ರಿಯ ಸರ್, ನೀವು ಒಬ್ಬ ಸಂತ ವ್ಯಕ್ತಿ ಮತ್ತು ತುಂಬಾ ಅದೃಷ್ಟಶಾಲಿ. ನಿಮಗೆ ಕುರಾನ್ ಮತ್ತು ಅಂತಹುದೇ ಪುಸ್ತಕಗಳಂತಹ ಬಹಿರಂಗ ಗ್ರಂಥಗಳ ಸಂಪೂರ್ಣ ಜ್ಞಾನವಿದೆ ಅಂತ ಹೇಳ್ಕೊಂಡು ಅವನನ್ನ ಹೊಗಳ್ತಾರೆ. ಆಮೇಲೆ ಒಬ್ಬನು ಧಾರ್ಮಿಕ ತತ್ವಗಳ ಪ್ರಕಾರ ನಿಯಮಾಧೀನ ಆತ್ಮವನ್ನ ಮತ್ತು ಬಂಧನಕ್ಕೊಳಗಾದ ವ್ಯಕ್ತಿಯನ್ನ ಬಿಡುಗಡೆ ಮಾಡಿದರೆ ಅವನು ಸ್ವತಃ ದೇವೋತ್ತಮ ಪರಮ ಪುರುಷನಿಂದ ಭೌತಿಕ ಬಂಧನದಿಂದ ಬಿಡುಗಡೆ ಹೊಂದುತ್ತಾನೆ ಅಂತ ಹೇಳಿದ್ರೆ ನೀನು ಮುಸ್ಲಿಂ ಆಗಿದ್ದು ನಿನ್ಗೆ ನಿನ್ನ ಕುರಾನ್ ನೀನ್ ತಿಳ್ಕೊಂಡಿದ್ಯಾ, ನಿನ್ಗೆ ಸಂಪೂರ್ಣ ಜ್ಞಾನ ಇದೆ. ಸೊ ಹಾಗಾಗಿ ಇಂಥ ಒಂದು ನಿಯಮಾಧೀನ ಆತ್ಮವನ್ನ ಒಳಗಾದ ವ್ಯಕ್ತಿಯನ್ನ ಬಿಡುಗಡೆ ಮಾಡಿದ್ರೆ ಅವನು ಯಾರು ಅಂತವನು ಆತರ ಮಾಡ್ತಾರೆ ಅಂತವನು ಭಗವಂತನ ಪರಮ ಧಾಮವನ್ನೇ ಅಂದ್ರೆ ಈ ಒಂದು ಭೌತಿಕ ಬಂಧನದಿಂದ ಬಿಡುಗಡೆ ಹೊಂದಿ ಭಗವಂತನನ್ನು ಪಡಿಬಹುದು ಅಂತ ಹೇಳ್ಕೊಂಡು ಸನಾತನ ಗೋಸ್ವಾಮಿ ಮತ್ತೆ ಮುಂದುವರಿದು ಹೇಳ್ತಾರೆ, ಹಿಂದೆ ನಾನು ನಿಮಗಾಗಿ ಬಹಳಷ್ಟು ಮಾಡಿದ್ದೇನೆ, ಈಗ ನಾನು ಕಷ್ಟದಲ್ಲಿದ್ದೇನೆ, ದಯವಿಟ್ಟು ನನ್ನನ್ನು ಬಿಡುಗಡೆ ಮಾಡುವ ಮೂಲಕ ನನ್ನ ಸದ್ಭಾವನೆಯನ್ನ ಹಿಂದಿರುಗಿಸಿ ಅಂತ ಹೇಳಿದ್ರೆ ಹೊರಗೆ ಹೋಗ್ಬೇಕಾದ್ರೆ ಅಂದ್ರೆ ತುಂಬಾ ಸಹಾಯ ಮಾಡಿದ್ರಂತೆ ಅವರು ಆ ಜೈಲರ್ಗೆ ಅಲ್ಲಿವರೆಗೆ. ಹಾಗಾಗಿ ನಾನೀಗ ಮತ್ತೆ ಬಿಡುಗಡೆ ಆಗ್ಬೇಕು, ಅದಕ್ಕೆ ನಾನೇನು ನಿಮ್ಗೆ ಕೊಟ್ಟಿದ್ದೆ ಅದನ್ನ ಸದ್ಭಾವನೆ ಏನ್ ಕೊಟ್ಟಿದ್ದೇನೆ ಅದನ್ನ ನನ್ಗೆ ಹಿಂದಿರುಗಿಸಿ ಅಂತ ಕೇಳ್ತಾರೆ. ಇಲ್ಲಿ 5,000 ಚಿನ್ನದ ನಾಣ್ಯಗಳಿವೆ, ದಯವಿಟ್ಟು ಅವುಗಳನ್ನ ಸ್ವೀಕರಿಸಿ ನನ್ನನ್ನು ಬಿಡುಗಡೆ ಮಾಡುವುದರಿಂದ ನೀವು ಧಾರ್ಮಿಕ ಕಾರ್ಯಗಳ ಫಲಿತಾಂಶಗಳನ್ನ ಪಡಿತೀರಿ ಮತ್ತು ಭೌತಿಕ ಲಾಭವನ್ನು ಪಡೆಯುತ್ತೀರಿ. ಹೀಗೆ ನೀವು ಏಕಕಾಲದಲ್ಲಿ 2 ರೀತಿಯಲ್ಲಿ ಲಾಭ ಪಡೆಯುತ್ತೀರಿ ಅಂತ ಹೇಳ್ಕೊಂಡು ಹೇಳ್ತಾರೆ. ನಾನು ಈ ರೀತಿ ನಿಮ್ಗೆ ಚಿನ್ನದ ನಾಣ್ಯಗಳನ್ನ ಕೊಡ್ತಾ ಇದ್ದೇನೆ, ನನ್ನನ್ನ ಬಿಡುಗಡೆ ಮಾಡುದ್ರಿಂದ ನೀವು ಧಾರ್ಮಿಕ ಕಾರ್ಯಗಳ ಫಲಿತಾಂಶ ಅಂತ ಹೇಳಿದ್ರೆ ನನ್ನಂತವನನ್ನ ಬಿಡುಗಡೆ ಮಾಡಿದ್ರೆ ನೀವು ಒಳ್ಳೆ ಒಂದು ಅದರಿಂದ ಧಾರ್ಮಿಕ ಕಾರ್ಯಗಳ ಫಲಿತಾಂಶವನ್ನ ಪಡಿತೀರಿ. ಅಂದ್ರೆ ಧಾರ್ಮಿಕ ಚಟುವಟಿಕೆಗಳನ್ನ ಮಾಡಿದಾಗ ಕರ್ಮಗಳನ್ನ ಮಾಡಿದಾಗ ಸಿಗುವ ಲಾಭ ಅದನ್ನ ನೀವು ಪಡಿತೀರಿ, ಮತ್ತೆ ಭೌತಿಕ ಲಾಭವನ್ನ ಕೂಡ ಪಡೀತೀರಿ. ಏಕಕಾಲದಲ್ಲಿ ನೀವು 2 ರೀತಿಯಲ್ಲಿ ಲಾಭ ಪಡೆಯುತ್ತೀರಿ ಅಂತ ಹೇಳ್ತಾರೆ.
ಈ ರೀತಿಯಾಗಿ ಸನಾತನ ಗೋಸ್ವಾಮಿ ಜೈಲು ಪಾಲಕನನ್ನ ಮನವೊಲಿಸಿ ಅವನು ಮನವೊಲಿಸ್ತಾರೆ. ಆಮೇಲೆ ಅವನು ಹೇಳ್ತಾನೆ, ದಯವಿಟ್ಟು ನನ್ನ ಮಾತು ಕೇಳಿ ಪ್ರಿಯ ಯಜಮಾನ, ನಾನು ನಿಮ್ಮನ್ನು ಬಿಡುಗಡೆ ಮಾಡಲು ಸಿದ್ಧನಿದ್ದೇನೆ. ಆದರೆ ನನಗೆ ಸರ್ಕಾರಕ್ಕೆ ಭಯವಾಗಿದೆ. ಅಂದ್ರೆ ಆ ರೀತಿ ನಾನು ನಿಮ್ಮನ್ನ ಬಿಡ್ಬೋದು, ಅಂದ್ರೆ ದುಡ್ಡು ಸ್ವೀಕಾರ ಮಾಡಿದ್ರೆ ಅವನಿಗೆ ಖುಷಿ ಆಗ್ತದೆ, ಬಿಡ್ಬೋದು ನಾನು, ಆದ್ರೆ ನನ್ಗೆ ಗವರ್ಮೆಂಟ್ ಸರ್ಕಾರದ ಭಯ ಇದೆ ಅಂತೇಳಿ ಹೇಳ್ತಾನೆ. ಅದಕ್ಕೆ ಸನಾತನ ಗೋಸ್ವಾಮಿ ಹೇಳ್ತಾರೆ, ಯಾವುದೇ ಅಪಾಯವಿಲ್ಲ, ನವಾಬನು ದಕ್ಷಿಣಕ್ಕೆ ಹೋಗಿದ್ದಾನೆ, ಅವನು ಹಿಂದಿರುಗಿದ್ರೆ ಸನಾತನನು ಗಂಗಾ ನದಿಯ ದಡದ ಬಳಿ ಮಲವಿಸರ್ಜನೆಗೆ ಹೋದ ಮತ್ತು ಆ ಗಂಗೆಯನ್ನ ನೋಡಿದ ತಕ್ಷಣ ಒಳಗೆ ಹಾರಿದ ಅಂತ ಅವನಿಗೆ ನೀನ್ ಹೇಳು ಅಂತೇಳಿ ಹೇಳ್ತಾರೆ ಅಂತೇಳಿ ಉಪಾಯವನ್ನ ಹೇಳ್ತಾರೆ. ಈ ರೀತಿ ಹೇಳು ನೀನು, ಅವನು ದೊರೆ ಬಂದಾಗ ಈ ರೀತಿ ನಾನು ಗಂಗಾ ನದಿ ದಡಕ್ಕೆ ಮಲವಿಸರ್ಜನೆಗೆ ಹೋದ ಹಾಗೆ ಅಲ್ಲಿಂದನೇ ಗಂಗಾ ನದಿನ ನೋಡಿ ಹಾರೇ ಬಿಟ್ಟ ಅಲ್ಲಿಗೆ ಅಂತ ಹೇಳು ನೀನು ಅಂತ. ಮತ್ತೆ ಹೇಳ್ತಾರೆ, ನೀವು ಭಯಪಡಲು ಯಾವುದೇ ಕಾರಣ ಇಲ್ಲ, ಯಾಕೆಂತ ಹೇಳಿದ್ರೆ ನಾನು ಈ ದೇಶದಲ್ಲಿ ಉಳಿಯುವುದಿಲ್ಲ, ನಾನು ಭಿಕ್ಷುಕನಾಗಿ ಪವಿತ್ರ ನಗರವಾದ ಮೆಕ್ಕಾಗೆ ಹೋಗುತ್ತೇನೆ ಅಂತ ಹೇಳಿ ಕೂಡ ಅವನ ಹತ್ರ ಹೇಳ್ತಾರೆ. ಹಾಗೆ ಮತ್ತೆ ಆ ಮಾಂಸಾಹಾರಿಯ ಮನಸ್ಸು ಇನ್ನೂ ತೃಪ್ತಿ ಹೊಂದಿಲ್ಲ ಎಂದು ಸನಾತನ ಗೋಸ್ವಾಮಿಗೆ ತಿಳಿತದೆ. ನಂತರ ಅವರು ಮುಂದೆ 7,000 ಚಿನ್ನದ ನಾಣ್ಯಗಳನ್ನ ಜೋಡಿಸ್ತಾರೆ ಅಂತ ಹೇಳಿದ್ರೆ 5,000, ಅಲ್ಲಿಂದ 7,000ಕ್ಕೆ ಬಂದ್ರು. ಮಾಂಸಾಹಾರಿ ನಾಣ್ಯಗಳನ್ನ ನೋಡಿದಾಗ ಅವನು ಅವುಗಳ ಆಕರ್ಷಿತನಾಗಿ ನಂತರ ಅವನು ಒಪ್ತಾನೆ ಮತ್ತು ಆ ರಾತ್ರಿ ಅವನು ಸನಾತನ ಅವರ ಸಂಕೋಲೆಗಳು ಏನಿದೆ ಅದನ್ನ ಕತ್ತರಿಸಿ ಗಂಗಾ ನದಿಯನ್ನ ದಾಟ್ಲಿಕ್ಕೆ ಬಿಡ್ತಾನಂತೆ ಅಲ್ಲಿಂದ. ಈ ರೀತಿಯಾಗಿ ಸನಾತನ ಗೋಸ್ವಾಮಿಯನ್ನ ಬಿಡುಗಡೆ ಮಾಡಲಾಗ್ತದೆ. ಅದಾಗಿ ಅವನಿಗೆ ಕೋಟೆಯ ಹಾದಿಯಲ್ಲಿ ನಡೆಯಲು ಸಾಧ್ಯವಾಗ್ಲಿಲ್ಲ. ಅಲ್ಲಿಂದ ಬಿಡುಗಡೆ ಆದ್ರೂ ಕೂಡ ಆ ಕೋಟೆ ಹಾದಿಯಲ್ಲಿ ನಡಿಲಿಕ್ಕೆ ಅವರಿಗೆ ಸಾಧ್ಯ ಆಗ್ಲಿಲ್ಲ. ಹಗಲು ರಾತ್ರಿ ನಡೆಯುತ್ತಾ ಅವನು ಕೊನೆಗೆ ಪಟಾಡ ಎಂದು ಕರೆಯುವ ಬೆಟ್ಟದ ಪ್ರದೇಶವನ್ನ ತಲುಪ್ತಾರೆ. ಅಂದ್ರೆ ಅಂತ ಒಂದು ದೊಡ್ಡ ಕೋಟೆ ಆಗಿರ್ಬೋದು ಅದು. ಅಲ್ಲಿ ನಡ್ಕೊಂಡು ದಾಟುವುದು ಅಷ್ಟು ಸುಲಭ ಇಲ್ಲ, ಅಷ್ಟು ಹೈಟ್ ಆಗಿ ಕಟ್ಟಿರುವಂತ ಆ ಒಂದು ಕೋಟೆ ಎಲ್ಲ ಆಗಿರ್ತದೆ ಅಲ್ಲಿ. ಸೊ ಎಷ್ಟೋ ದೂರ, ದೊಡ್ಡ ಜೈಲಾಗಿದ್ರೆ ಅದು ತುಂಬಾ ದೂರ ತನಕ ಅವರು ಆ ರೀತಿ ನಡೀತಾ ಹೋಗ್ತಾರೆ. ಹಾಗೆ ಒಂದು ಪಟಾಡ ಅಂತ ಹೇಳುವ ಒಂದು ಬೆಟ್ಟ ಪ್ರದೇಶವನ್ನ ತಲುಪ್ತಾರೆ. ಆ ಪಟಾಡ ತಲುಪಿದ ನಂತರ ಅವರು ಒಬ್ಬ ಭೂಮಾಲೀಕನನ್ನ ಭೇಟಿಯಾಗಿ ಆ ಬೆಟ್ಟದ ಪ್ರದೇಶವನ್ನ ದಾಟಲು ವಿಧೇಯತೆಯಿಂದ ಬೇಡ್ಕೊಳ್ತಾರಂತೆ. ಅಲ್ಲಿ ಹೋಗ್ಬೇಕಾದ್ರೆ ಆ ಬೆಟ್ಟ ಪ್ರದೇಶದಲ್ಲಿ ಒಬ್ಬ ಅಲ್ಲಿಯ ಭೂಮಾಲೀಕ ಸಿಗ್ತಾನೆ. ಅವನತ್ರ ಇಲ್ಲಿಂದ ದಾಟ್ಲಿಕ್ಕೆ ನನ್ಗೆ ಸಹಾಯ ಮಾಡಿ ಅಂತ ಹೇಳ್ಕೊಂಡು ವಿಧೇಯತೆಯಿಂದ ಬೇಡ್ಕೊಳ್ತಾರಂತೆ. ಆಮೇಲೆ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಪರಿಣಿತರಾಗಿದ್ದ ಒಬ್ಬ ವ್ಯಕ್ತಿ ಆ ಸಮಯದಲ್ಲಿ ಮನೆ ಮಾಲೀಕರೊಂದಿಗೆ ವಾಸವಾಗಿದ್ದನು. ಸನಾತನ ಬಗ್ಗೆ ತಿಳಿದುಕೊಂಡು ಅವನು ಮನೆ ಮಾಲೀಕರ ಕಿವಿಯಲ್ಲಿ ಈ ಕೆಳಗಿನ ಮಾತುಗಳನ್ನ ಹೇಳ್ತಾನೆ ಅಂತ ಹೇಳಿದ್ರೆ, ಇವರ ಒಂದು ಮುಖಚೆಹರೆ ಅಥವಾ ಈ ಹಸ್ತ ಸಾಮುದ್ರಿಕ ಏನು ಅವರ ರೂಪರೇಖೆಗಳನ್ನ ನೋಡ್ಕೊಂಡೆ ಅವನಿಗೆ ಆ ಮನೆ ಮಾಲೀಕರಿಗೆ, ಆ ಒಂದು ಭೂ ಮಾಲೀಕನಿಗೆ ಅರ್ಥ ಆಗ್ತದೆ ಇವನು ಎಂತವನು ಅಂತ ಹೇಳ್ಕೊಂಡು. ಹಾಗೆ ಅವನು ತನ್ನ ಮಾಲೀಕರ ಕಿವಿಯಲ್ಲಿ ಏನೋ ಮಾತುಗಳನ್ನ ಹೇಳ್ತಾನಂತೆ. ಹಸ್ತ ಸಾಮುದ್ರಿಕನು ಹೇಳ್ತಾನೆ, ಈ ಸನಾತನ ಮನುಷ್ಯನ ಬಳಿ 8 ಚಿನ್ನದ ನಾಣ್ಯಗಳಿವೆ. ಇದನ್ನು ಕೇಳಿ ಮನೆ ಮಾಲೀಕರು ಕೂಡ ತುಂಬಾ ಸಂತೋಷ ಪಟ್ಟು ಸನಾತನ ಗೋಸ್ವಾಮಿಗೆ ಹೇಳ್ತಾರೆ, ಮನೆ ಮಾಲೀಕರು, ನಾನು ನಿಮ್ಮನ್ನು ನನ್ನ ಸ್ವಂತ ಜನರೊಂದಿಗೆ ರಾತ್ರಿ ಆ ಬೆಟ್ಟದ ಪ್ರದೇಶವನ್ನ ದಾಟಿಸ್ತೇನೆ. ಈಗ ನೀವೇ ಅಡುಗೆ ಮಾಡಿ ಮತ್ತು ನಿಮ್ಮ ಊಟವನ್ನು ತೆಗೆದುಕೊಳ್ಳಿ ಎಂದು ಹೇಳ್ತಾರೆ. ಆ ರೀತಿ ಅಂದ್ರೆ ಅಂದ್ರೆ ಇವರು ಮಾಡಿದ ಅಡಿಗೆ ಅವರು ಊಟ ಮಾಡಲ್ಲ ಅಂತ ಗೊತ್ತಾಗಿ ಅವರು, ನಿಮ್ಮ ಅಡಿಗೆನ ನೀವು ಮಾಡ್ಕೊಳ್ಳಿ, ಮತ್ತೆ ನಿಮ್ಗೆ ರಾತ್ರಿ ಈ ಬೆಟ್ಟ ಪ್ರದೇಶವನ್ನ ದಾಟಿಸ್ಲಿಕ್ಕೆ ನಮ್ಮ ಜನ ನಿಮ್ಗೆ ಸಹಾಯ ಮಾಡ್ತಾರೆ ಅಂತೇಳಿ ಹೀಗೆ ಹೇಳ್ತಾ ಮನೆ ಮಾಲೀಕ ಸನಾತನ ಅವರಿಗೆ ಧಾನ್ಯವನ್ನ ಬೇಯಿಸ್ಲಿಕ್ಕೆ ಕೊಡ್ತಾರೆ. ನಂತರ ಅವರು ಸನಾತನ ನದಿಯ ದಡಕ್ಕೆ ಸ್ನಾನಕ್ಕೆ ಹೋಗ್ತಾರೆ. ಸನಾತನರು 2 ದಿನಗಳಿಂದ ಉಪವಾಸ ಇದ್ದ ಕಾರಣ ಆಹಾರವನ್ನ ಬೇಯಿಸಿ ತಿಂತಾರೆ. ಅದಾಗಿ ಕೂಡ ಹಿಂದೆ ನವಾಬನ ಮಂತ್ರಿಯಾಗಿದ್ದ ಅವನ ಪರಿಸ್ಥಿತಿಯನ್ನು ಚಿಂತಿಸಲು ಪ್ರಾರಂಭಿಸ್ತಾರೆ. ಹಾಗಿದು ಅವನು ಮಂತ್ರಿಯ ಒಂದು ಹುದ್ದೆಯಲ್ಲಿ ಇದ್ದಿದ್ದು, ಅಂತ ಒಂದು ಪ್ರಧಾನ ಮಂತ್ರಿ ಹುದ್ದೆಯಲ್ಲಿ ಇದ್ಕೊಂಡು ಈ ರೀತಿ ಯಾವ ರೀತಿ ನಾನು ದಿನ ತೆಗಿತಾ ಇದ್ದೆ ಅಂತ ಹೇಳ್ಕೊಂಡು ಅದರ ಬಗ್ಗೆ ಚಿಂತಿಸ್ಲಿಕ್ಕೆ ಪ್ರಾರಂಭಿಸ್ತಾರಂತೆ. ನವಾಬನು ಮಾಜಿ ಮಂತ್ರಿಯಾಗಿದ್ದ ಸನಾತನನಿಗೆ ರಾಜತಾಂತ್ರಿಕತೆ ಅರ್ಥವಾಗ್ತಾ ಇತ್ತು. ಅಂದ್ರೆ ಆ ಮಂತ್ರಿ ಸ್ಥಾನದಲ್ಲಿ ಇದ್ದವರಿಗೆ ರಾಜತಾಂತ್ರಿಕತೆ ಅರ್ಥ ಆಗ್ತದೆ ಅವರಿಗೆ. ಆದ್ದರಿಂದ ಅವನು ಯೋಚನೆ ಮಾಡ್ತಾನೆ, ಈ ಜಮೀನ್ದಾರ ನನಗೆ ಯಾಕೆ ಇಷ್ಟೊಂದು ಗೌರವ ನೀಡ್ತಿದ್ದಾನೆ. ಈ ರೀತಿ ಯೋಚಿಸ್ತಾ ಅವನು ತನ್ನ ಸೇವಕನಾದ ಈಶಾನನ್ನು ಕೇಳ್ತಾನಂತೆ. ಅಂದ್ರೆ ಯಾರಾದ್ರೂ ಸುಮ್ಮನೆ ಒಂದು ರೆಸ್ಪೆಕ್ಟ್ ಕೊಡ್ತಾರೆ, ಜೋರಾಗಿ
ಯಾರು ಮುಂದೆ ಹಿಂದೆ ಏನು ಗೊತ್ತಿಲ್ಲದೆ ಇಷ್ಟೊಂದು ಗೌರವದಿಂದ ನೋಡ್ತಾರೆ ಅಂದ್ರೆ ಇವನು ಏನೋ ಒಂದು ಉದ್ದೇಶ ಇಟ್ಕೊಂಡೆ ನನ್ನನ್ನ ಈ ರೀತಿ ಗೌರವಿಸ್ತಾ ಇದ್ದಾನೆ ಅಂತ ಅರ್ಥ ಆಗ್ತದೆ ಅವರಿಗೆ. ಹಾಗೆ ತನ್ನ ಸೇವಕ ಅಲ್ಲಿದ್ದ ಅವನಿಗೆ ಕೇಳ್ತಾರೆ, ಸನಾತನನು ತನ್ನ ಸೇವಕನನ್ನ ಕೇಳ್ತಾರೆ, ಈಶಾನ, ನಿನ್ನ ಬಳಿ ಕೆಲವು ಅಮೂಲ್ಯ ವಸ್ತುಗಳು ಇವೆ ಎಂದು ನಾನು ಭಾವಿಸುತ್ತೇನೆ ಅಂತ ಹೇಳ್ಕೊಂಡು. ಇದನ್ನು ಕೇಳಿ ಸನಾತನ ಗೋಸ್ವಾಮಿ ತನ್ನ ಸೇವಕನನ್ನ ಗದರಿಸಿ, ನೀನು ಈ ಮರಣ ದಂಡನೆಯನ್ನು ಏಕೆ ತಂದಿದ್ದೀಯಾ ಎಂದು ಕೇಳ್ತಾರಂತೆ. ಆಗ ಸನಾತನ ಗೋಸ್ವಾಮಿ 7 ನಾಣ್ಯಗಳನ್ನು ಕೈಯಲ್ಲಿ ತೆಗೆದುಕೊಂಡು ಮನೆ ಮಾಲೀಕರ ಬಳಿಗೆ ಹೋಗ್ತಾರೆ. ಚಿನ್ನದ ನಾಣ್ಯಗಳನ್ನು ಅವರ ಮುಂದೆ ಹಿಡಿದುಕೊಂಡು ಅವರು ಈ ಕೆಳಗಿನಂತೆ ಮಾತಾಡ್ತಾರೆ, ನನ್ನ ಬಳಿ ಈ 7 ಚಿನ್ನದ ನಾಣ್ಯಗಳಿವೆ, ದಯವಿಟ್ಟು ಅವುಗಳನ್ನ ಸ್ವೀಕರಿಸಿ ಮತ್ತು ಧಾರ್ಮಿಕ ದೃಷ್ಟಿಕೋನದಿಂದ ದಯವಿಟ್ಟು ಆ ಬೆಟ್ಟದ ಪ್ರದೇಶವನ್ನ ದಾಟಲು ನನ್ನನ್ನು ಕರೆದೊಯ್ಯಿರಿ ಅಂತೇಳಿ ಹೇಳ್ತಾರಂತೆ. ನಾನು ಸರ್ಕಾರದ ಬಂಧಿತ ಮತ್ತು ನಾನು ಕೋಟೆಯ ದಾರಿಯಲ್ಲಿ ಹೋಗಲು ಸಾಧ್ಯವಿಲ್ಲ. ನೀವು ಈ ಹಣವನ್ನ ತೆಗೆದುಕೊಂಡು ಈ ಬೆಟ್ಟದ ಪ್ರದೇಶವನ್ನ ದಾಟಲು ದಯೆಯಿಂದ ಕರೆದೊಯ್ಯುವುದು ತುಂಬಾ ಪುಣ್ಯ ಅಂತ ಹೇಳ್ಕೊಂಡು ಕೇಳ್ಕೊಳ್ತಾನೆ. ಆವಾಗ ಆ ಮನೆ ಮಾಲೀಕ ಮುಗುಳ್ನಗುಳ್ತಾ ಹೇಳ್ತಾನೆ, ನೀವು ಅವುಗಳನ್ನ ಅರ್ಪಿಸುವ ಮೊದಲೇ ನಿಮ್ಮ ಸೇವಕನ ಬಳಿ 8 ಚಿನ್ನದ ನಾಣ್ಯಗಳಿವೆ ಎಂದು ನನಗೆ ತಿಳಿದಿತ್ತು ಅಂತೇಳಿ ಹೇಳ್ತಾನೆ. ಈ ರಾತ್ರಿಯೇ ನಾನು ನಿನ್ನನ್ನು ಕೊಂದು ನಿನ್ನ ನಾಣ್ಯಗಳನ್ನು ತೆಗೆದುಕೊಳ್ಳುತ್ತಿದ್ದೆ. ನೀನು ಅವುಗಳನ್ನು ನನಗೆ ಸ್ವಯಂ ಪ್ರೇರಣೆಯಿಂದ ಅರ್ಪಿಸಿದ್ದು ತುಂಬಾ ಒಳ್ಳೆಯದು. ಅಂತಹ ಪಾಪದ ಕೆಲಸದಿಂದ ನಾನು ಈಗ ಮುಕ್ತನಾಗಿದ್ದೇನೆ ಅಂತೇಳಿ ಹೇಳ್ತಾರಂತೆ. ಅವನ ಬಳಿ ಚಿನ್ನದ ನಾಣ್ಯ ಇದ್ದಿದ್ದನ್ನ ಹೇಳಿದ್ರಿಂದ ಓಕೆ, ಇವರನ್ನ ಮನೆಯಲ್ಲಿ ಅಡಿಗೆ ಮಾಡಿ ಊಟ ಮಾಡಿ ನಿಮ್ಮನ್ನ ರಾತ್ರಿ ನಾನು ಇಲ್ಲಿಂದ ಬೆಟ್ಟವನ್ನ ದಾಟ್ಲಿಕ್ಕೆ ಹೆಲ್ಪ್ ಮಾಡ್ತೇನೆ ಹೇಳಿ ಅವರನ್ನ ಸಾಯಿಸಿ ಆ ನಾಣ್ಯವನ್ನು ಇಟ್ಕೊಳ್ಳೋ ಯೋಜನೆ ಆ ಮನೆ ಮಾಲೀಕನದ್ದಾಗಿರ್ತದೆ. ಅದರಿಂದ ಆ ಒಂದು ಸೇವಕನಿಗೆ ಬೈತಾರೆ ಸನಾತನ ಗೋಸ್ವಾಮಿ, ಯಾಕೆ ಅದನ್ನ ತಕೊಂಡ್ ಬಂದಿದ್ಯಾ ಅಂತ. ಆಮೇಲೆ ಅದನ್ನ ಅವರಿಗೆ ಮೊದಲೇ ಕೊಟ್ಟು ಬಿಡ್ತಾರೆ. ಹಾಗಾಗಿ ಅವರ ಪ್ರಾಣ ಉಳಿತದೆ. ಸೊ ಅಲ್ಲಿ ಸನಾತನ ಗೋಸ್ವಾಮಿ ಅವರು, ನೀವು ಈ ನಾಣ್ಯಗಳನ್ನ ಸ್ವೀಕರಿಸದಿದ್ದರೆ ಬೇರೆ ಯಾರಾದರೂ ಅವುಗಳಿಗಾಗಿ ನನ್ನನ್ನು ಕೊಲ್ಲುತ್ತಾರೆ. ನಾಣ್ಯಗಳನ್ನ ಸ್ವೀಕರಿಸುವ ಮೂಲಕ ನನ್ನನ್ನು ಅಪಾಯದಿಂದ ರಕ್ಷಿಸುವುದು ಉತ್ತಮ ಅಂತೇಳಿ ಉತ್ತರಿಸ್ತಾರೆ. ಈ ಒಪ್ಪಂದವಾದ ನಂತರ ಮನೆ ಮಾಲೀಕರು ಸನಾತನ ಗೋಸ್ವಾಮಿಗೆ 4 ಕಾವಲುಗಾರರನ್ನ ಜೊತೆಯಲ್ಲಿ ಕಳಿಸಿ ಅವರು ಇಡೀ ರಾತ್ರಿ ಕಾಡಿನ ಹಾದಿಯಲ್ಲಿ ನಡೆದು ಬೆಟ್ಟದ ಪ್ರದೇಶದ ಮೇಲೆ ಕರೆತರ್ತಾರೆ. ಬೆಟ್ಟಗಳನ್ನ ದಾಟಿದ ನಂತರ ಸನಾತನ ಗೋಸ್ವಾಮಿ ತನ್ನ ಸೇವಕನಿಗೆ, ಈಶಾನ, ಈ ಚಿನ್ನದ ನಾಣ್ಯಗಳಿಂದ ಇನ್ನೂ ಸ್ವಲ್ಪ ಹಣ ನಿನ್ನ ಬಳಿ ಉಳಿದಿದೆ ಎಂದು ನಾನು ಭಾವಿಸುತ್ತೇನೆ ಎಂದು ಹೇಳ್ತಾರೆ. ಈಶಾನ ಹೇಳ್ತಾನೆ, ನನ್ನ ಬಳಿ ಇನ್ನೂ 1 ಚಿನ್ನದ ನಾಣ್ಯವಿದೆ ಅಂತೇಳಿ ಉತ್ತರಿಸ್ತಾನೆ. ಈಶಾನದಿಂದ ಹೊರಟ ನಂತರ ಸನಾತನ ಗೋಸ್ವಾಮಿ ಕೈಯಲ್ಲಿ ನೀರಿನ ಪಾತ್ರೆಯೊಂದಿಗೆ ಏಕಾಂಗಿ ಆಗಲು ಪ್ರಯಾಣಿಸಲು ಪ್ರಾರಂಭಿಸ್ತಾರೆ. ಅಲ್ಲಿಂದ ನಂತರ ಅಲ್ಲಿವರೆಗೆ ಅವನಿದ್ದ. ಆಮೇಲೆ ಅವರು ಒಬ್ರೆ ಪ್ರಯಾಣಿಸ್ತಾರೆ. ಕೇವಲ ಒಂದು ಕೈಯಲ್ಲಿ ನೀರಿನ ಪಾತ್ರೆ, ಹರಿದ ಹೊದಿಕೆಯಿಂದ ಅವರು ದೇಹ ಮುಚ್ಚಲ್ಪಟ್ಕೊಂಡಿತ್ತು. ಹಾಗೆ ಎಲ್ಲ ಆತಂಕಗಳನ್ನ ಕಳೆದುಕೊಳ್ತಾರೆ ಅಲ್ವಾ. ನಮ್ಮಲ್ಲಿ ಏನಾದ್ರೂ ಇದ್ರೆ ತಾನೇ ನಾವು ಅದಕ್ಕೋಸ್ಕರ ಹೆದರ್ಕೊಳ್ಬೇಕು. ನಮ್ಮಲ್ಲಿ ಏನು ಇಲ್ಲದಿದ್ರೆ ನಾವು ಯಾವುದಕ್ಕೆ ಹೆದರ್ಕೊಳ್ಬೇಕು? ಯಾವುದಕ್ಕೂ ಹೆದರ್ಕೊಳ್ಳುವ ಅವಶ್ಯಕತೆ ಇಲ್ಲ. ಹಾಗಾಗಿ ಎಲ್ಲ ಆತಂಕಗಳನ್ನ ಅವರು ಕಳೆದುಕೊಂಡ್ರು. ನಡೆಯುತ್ತಾ ಸನಾತನ ಗೋಸ್ವಾಮಿ ಕೊನೆಗೂ ಹಾಜಿಪುರ ಎಂಬ ಸ್ಥಳಕ್ಕೆ ಬರ್ತಾರೆ. ಆ ಸ್ಥಳಕ್ಕೆ ಬಂದಾಗ ಆ ಸಂಜೆ ಅವರು ಒಂದು ತೋಟದಲ್ಲಿ ಕುಳ್ಕೊಳ್ತಾರೆ. ಹಾಜಿಪುರದಲ್ಲಿ ಶ್ರೀಕಾಂತ ಎಂಬ ಹೆಸರಿನ ಒಬ್ಬ ಸಜ್ಜನನಿರ್ತಾನೆ. ಅವನು ಸನಾತನ ಗೋಸ್ವಾಮಿಯ ಸಹೋದರಿಯ ಪತಿಯಾಗಿರ್ತಾನಂತೆ. ಸೊ ಅವನು ಅಲ್ಲಿ ಸರ್ಕಾರಿ ಸೇವೆಯಲ್ಲಿ ನಿರತರಾಗಿರ್ತಾನೆ. ಶ್ರೀಕಾಂತನ ಬಳಿ 300,000 ಅಂದ್ರೆ 3 ಲಕ್ಷ ಚಿನ್ನದ ನಾಣ್ಯಗಳಿದ್ದವು. ಅವುಗಳನ್ನ ಚಕ್ರವರ್ತಿ ಕುದುರೆಗಳನ್ನ ಖರೀದಿಸ್ಲಿಕ್ಕೆ ನೀಡಿದ್ದಂತೆ. ಹೀಗೆ ಶ್ರೀಕಾಂತನು ಕುದುರೆಗಳನ್ನ ಖರೀದಿಸಿ ಚಕ್ರವರ್ತಿಗೆ ಕಳಿಸ್ತಾ ಇದ್ದ. ಶ್ರೀಕಾಂತ ಎತ್ತರದ ಸ್ಥಳದಲ್ಲಿ ಕುಳಿತಿದ್ದಾಗ ಅವನಿಗೆ ಸನಾತನ ಗೋಸ್ವಾಮಿ ಕಾಣಿಸ್ತಾರೆ. ಆ ರಾತ್ರಿ ಅವನು ಒಬ್ಬ ಸೇವಕನನ್ನ ಕರ್ಕೊಂಡು ಆ ಸನಾತನ ಗೋಸ್ವಾಮಿ ಬಳಿಗೆ ಬರ್ತಾರೆ. ಅವರು ಭೇಟಿಯಾದಾಗ ಅವರು ಅನೇಕ ಸಂಭಾಷಣೆಗಳನ್ನ ನಡೆಸ್ತಾರೆ. ಹಾಗೆ ಸನಾತನ ಗೋಸ್ವಾಮಿ ಅವನ ಬಂಧನ ಮತ್ತು ಬಿಡುಗಡೆಯ ಬಗ್ಗೆ ವಿವರವಾಗಿ ಹೇಳ್ತಾರೆ ಶ್ರೀಕಾಂತನ ಹತ್ರ. ಆಮೇಲೆ ಸನಾತನ ಗೋಸ್ವಾಮಿಗೆ ಶ್ರೀಕಾಂತ ಹೇಳ್ತಾರೆ, ಕನಿಷ್ಠ 2 ದಿನಗಳಾದ್ರೂ ಇಲ್ಲಿಯೇ ಇರಿ ಮತ್ತು ಸಜ್ಜನರಂತೆ ವೇಷ ಧರಿಸಿ ಈ ಕೊಳಕು ಬಟ್ಟೆಗಳನ್ನ ತ್ಯಜಿಸಿ ಅಂತೇಳಿ ಹೇಳ್ತಾನೆ. ಆಮೇಲೆ ಸನಾತನ ಗೋಸ್ವಾಮಿ ಹೇಳ್ತಾರೆ, ನಾನು ಇಲ್ಲಿ 1 ಕ್ಷಣ ಕೂಡ ಇರೋದಿಲ್ಲ. ದಯವಿಟ್ಟು ಗಂಗಾ ನದಿಯನ್ನ ದಾಟ್ಲಿಕ್ಕೆ ನಂಗೆ ಸಹಾಯ ಮಾಡು, ನಾನು ತಕ್ಷಣ ಹೊರಡುತ್ತೇನೆ ಅಂತೇಳಿ ಹೇಳ್ತಾರೆ. ಅದಕ್ಕೆ ಶ್ರೀಕಾಂತ ಹೇಳ್ತಾರೆ, ಬಹಳ ಎಚ್ಚರಿಕೆಯಿಂದ ಅವನಿಗೆ ಉಣ್ಣೆಯ ಬಟ್ಟೆ ಕಂಬಳಿಯನ್ನ ಕೊಟ್ಟು ಗಂಗಾ ನದಿಯನ್ನ ದಾಟಲು ಸಹಾಯ ಮಾಡ್ತಾರೆ. ಹೀಗೆ ಸನಾತನ ಗೋಸ್ವಾಮಿ ಮತ್ತೆ ಅಲ್ಲಿಂದ ಹೊರಟು ಹೋಗ್ತಾರೆ.
ಕೆಲವು ದಿನಗಳ ನಂತರ ಸನಾತನ ಗೋಸ್ವಾಮಿ ವಾರಣಾಸಿಗೆ ಬರ್ತಾರೆ. ಆತರ ನಡ್ಕೊಂಡು ವಾರಣಾಸಿಗೆ ಬರ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಅಲ್ಲಿಗೆ ಆಗಮಿಸಿದ್ದಾರೆ ಅಂತ ಕೇಳಿ ಅವರಿಗೆ ತುಂಬಾ ಸಂತೋಷ ಆಗ್ತದೆ. ನಂತರ ಸನಾತನ ಗೋಸ್ವಾಮಿ ಚಂದ್ರಶೇಖರರ ಮನೆಗೆ ಹೋಗಿ ಬಾಗಿಲ ಬಳಿ ಕುಳಿತುಕೊಂಡು ಏನು ನಡೆಯುತ್ತಿದೆ ಅಂದ್ರೆ ಆ ಚೈತನ್ಯ ಮಹಾಪ್ರಭುಗಳು ಯಾರ ಮನೆಯಲ್ಲಿ ತಂಗಿದ್ದಾರೆ, ಚಂದ್ರಶೇಖರ ಅಂತ ಹೇಳುವಂತ ಅವರ ಮನೆಯಲ್ಲಿ ಇರ್ತಾರೆ. ಅಲ್ಲಿ ಹೊರಗಡೆ ಇವ್ರು ಹೋಗಿ ಕೂತ್ಕೊಂಡು ಏನು ನಡೀತಾ ಇದೆ ಎಂದು ಅರ್ಥ ಮಾಡಿಕೊಂಡು ಶ್ರೀ ಚೈತನ್ಯ ಮಹಾಪ್ರಭುಗಳು ಚಂದ್ರಶೇಖರ್ನೊಂದಿಗೆ ಮಾತನಾಡ್ತಾ ಇದ್ದುದನ್ನ ಕೇಳಿಸ್ಕೊಳ್ತಾರೆ. ಅಲ್ಲಿ ಚೈತನ್ಯ ಮಹಾಪ್ರಭುಗಳು, ನಿಮ್ಮ ಮನೆ ಬಾಗಿಲಲ್ಲಿ ಒಬ್ಬ ಭಕ್ತ ಇದ್ದಾನೆ, ದಯವಿಟ್ಟು ಅವನನ್ನ ಒಳಗೆ ಕರೆಸಿ ಅಂತೇಳಿ ಹೇಳುದು ಕೇಳಿಸ್ಕೊಳ್ತಾರೆ. ಹೊರಗೆ ಹೋದ ಚಂದ್ರಶೇಖರನಿಗೆ ತನ್ನ ಮನೆ ಬಾಗಿಲಲ್ಲಿ ವೈಷ್ಣವನೊಬ್ಬ ಕಾಣಿಸಲಿಲ್ಲ. ಅಂದ್ರೆ ಆ ವೈಷ್ಣವ ಒಂದು ಲುಕ್ ಅವರಲ್ಲಿ ಇರ್ಲಿಲ್ಲ. ಹಾಗಾಗಿ ಚಂದ್ರಶೇಖರನು ಭಗವಂತನಿಗೆ ತನ್ನ ಬಾಗಿಲಲ್ಲಿ ವೈಷ್ಣವರು ಯಾರು ಇಲ್ಲ ಎಂದು ತಿಳಿಸಿದಾಗ ಭಗವಂತನ ಅವನನ್ನು ಕೇಳಿದನು, ನಿನ್ನ ಬಾಗಿಲಲ್ಲಿ ಯಾರಾದರೂ ಇದ್ದಾರೆಯೇ ಅಂತ ಕೇಳ್ತಾರೆ. ಆಗ ಚಂದ್ರಶೇಖರ್ ಹೇಳ್ತಾನೆ, ಹೌದು, ಒಬ್ಬ ಮುಸ್ಲಿಂ ಭಿಕ್ಷುಕ ಇದ್ದಾನೆ ಅಂತೇಳಿ. ಓ ಮುಸ್ಲಿಂ ಭಿಕ್ಷುಕರೇ, ದಯವಿಟ್ಟು ಒಳಗೆ ಬನ್ನಿ, ಭಗವಂತ ನಿಮ್ಮನ್ನ ಕರೀತಿದ್ದಾರೆ. ಈ ಆದೇಶವನ್ನ ಕೇಳಿ ಸನಾತನ ಗೋಸ್ವಾಮಿಗೆ ತುಂಬಾ ಸಂತೋಷ ಪಡ್ತಾರೆ ಮತ್ತು ಅವರು ಚಂದ್ರಶೇಖರ್ನ ಮನೆಗೆ ಒಳಗೆ ಪ್ರವೇಶಿಸ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಯನ್ನ ಅಂಗಳದಲ್ಲಿ ಕಂಡ ಕೂಡಲೇ ಅವರು ಬಹಳ ಆತುರದಿಂದ ಅವರ ಬಳಿಗೆ ಹೋಗ್ತಾರೆ. ಅವರನ್ನ ಅಪ್ಪಿಕೊಂಡ ನಂತರ ಭಗವಂತನು ಪರಮಾನಂದದ ಪ್ರೀತಿಯಿಂದ ತುಂಬಿ ಹೋದನು. ಶ್ರೀ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಯನ್ನ ಮುಟ್ಟಿದ ಕೂಡಲೇ ಸನಾತನರು ಸಹ ಪರಮಾನಂದದ ಪ್ರೀತಿಯಿಂದ ತುಂಬಿ ಹೋದರು. ಅವರು ತತ್ತರಿಸುವ ದನಿಯಲ್ಲಿ, ಓ ದೇವರೇ, ನನ್ನನ್ನ ಮುಟ್ಟಬೇಡಿ ಅಂತೇಳಿ ಹೇಳ್ಕೊಳ್ತಾರೆ. ಭುಜದಿಂದ ಭುಜಕ್ಕೆ ನಿಂತು ಶ್ರೀ ಚೈತನ್ಯ ಮಹಾಪ್ರಭು ಮತ್ತು ಸನಾತನ ಗೋಸ್ವಾಮಿ ಅಪರಿಮಿತವಾಗಿ ಅಳ್ಲಿಕ್ಕೆ ಪ್ರಾರಂಭಿಸ್ತಾರೆ. ಇದನ್ನ ನೋಡಿ ಚಂದ್ರಶೇಖರ್ನಿಗೆ ತುಂಬಾ ಆಶ್ಚರ್ಯ ಆಗ್ತದೆ, ಇದೆ ಏನಪ್ಪಾ ನಡೀತಾ ಇದೆ ಅಂತ ಹೇಳ್ಕೊಂಡು. ಶ್ರೀ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಯ ಕೈ ಹಿಡಿದು ಒಳಗೆ ಕರೆದೊಯ್ದು ತಮ್ಮ ಪಕ್ಕದಲ್ಲಿ ಎತ್ತರದ ಸ್ಥಳದಲ್ಲಿ ಕೂರಿಸ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಅಲೌಕಿಕ ಹಸ್ತದಿಂದ ಸನಾತನ ಗೋಸ್ವಾಮಿಯ ದೇಹವನ್ನ ಶುದ್ಧೀಕರಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಸನಾತನ ಗೋಸ್ವಾಮಿ, ಓ ದೇವರೇ, ದಯವಿಟ್ಟು ನನ್ನನ್ನು ಮುಟ್ಟಬೇಡಿ ಅಂತೇಳಿ ಹೇಳ್ತಾರಂತೆ. ಭಗವಂತ ಮಹಾಪ್ರಭು ಉತ್ತರಿಸ್ತಾರೆ, ನನ್ನನ್ನು ಶುದ್ಧೀಕರಿಸಿಕೊಳ್ಳಲು ನಾನು ನಿನ್ನನ್ನು ಮುಟ್ತಾ ಇದ್ದೇನೆ, ಏಕೆಂದರೆ ನಿನ್ನ ಭಕ್ತಿ ಸೇವೆಯ ಬಲದಿಂದ ನಾನು ಇಡೀ ವಿಶ್ವವನ್ನೇ ಶುದ್ಧೀಕರಿಸಬಹುದು ಅಂತ ಹೇಳ್ಕೊಂಡು. ಅಂದ್ರೆ ಆ ರೀತಿ ನೀನು ಎಂಥ ಭಕ್ತ, ನೀನು ಇಡೀ ಪ್ರಪಂಚವನ್ನೇ ಕೃಷ್ಣ ಪ್ರಜ್ಞೆಯನ್ನ ಪ್ರಚಾರ ಮಾಡುವಂತೆ ಇಡೀ ವಿಶ್ವವನ್ನೇ ನೀನು ಶುದ್ಧೀಕರಿಸ್ತಾ ಇದ್ಯಾ. ಹಾಗಾಗಿ ಆ ರೀತಿಯ ಆ ಭಕ್ತನನ್ನ ನಾನು ಮುಟ್ಟಿ ನಾನು ಶುದ್ಧೀಕರಣಗೊಳ್ತಾ ಇದ್ದೇನೆ ಅಂತೇಳಿ ಹೇಳ್ತಾರೆ. ನಿಮ್ಮ ಸಾಮರ್ಥ್ಯದ ಸಂತರು ಸ್ವತಃ ತೀರ್ಥಯಾತ್ರೆಯ ಸ್ಥಳಗಳು ಮತ್ತು ಪರಿಶುದ್ಧತೆಯಿಂದಾಗಿ ಅವರು ಭಗವಂತನ ನಿರಂತರ ಸಹಚರರು ಮತ್ತು ಆದ್ದರಿಂದ ಅವರು ತೀರ್ಥಯಾತ್ರೆಯ ಸ್ಥಳಗಳನ್ನು ಸಹ ಶುದ್ಧೀಕರಿಸಬಹುದು. ತೀರ್ಥಂ ಕುರುವಂತಿ ತೀರ್ಥಾನಿ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಿ ಶುದ್ಧ ಭಕ್ತರು ಇರ್ತಾರೆ ಅದೇ ಒಂದು ತೀರ್ಥ ಕ್ಷೇತ್ರ ಆಗ್ತದೆ ಅಂತ ಹೇಳ್ಕೊಂಡು ಅವರು ತೀರ್ಥಕ್ಷೇತ್ರವನ್ನು ಹುಡ್ಕೊಂಡು ಹೋಗುದು ಬೇಡ, ಅವರಿದ್ದ ಜಾಗವನ್ನೇ ತೀರ್ಥ ಸ್ಥಳವನ್ನಾಗಿ ಮಾಡ್ತಾರೆ. ಅಂದ್ರೆ ಶುದ್ಧೀಕರಿಸಿಕೊಳ್ತಾರೆ. ಅಷ್ಟು ಪ್ರಭಾವ ಆ ಒಂದು ಶುದ್ಧ ಭಕ್ತರ ಒಂದು ಸಂಘಕ್ಕೆ ಇದೆ ಅಂತ ಹೇಳ್ಕೊಂಡು. ಮತ್ತೆ ಮುಂದೆ ಹೇಳ್ತದೆ ಶ್ರೀಕೃಷ್ಣ ಹೀಗೆ ಹೇಳ್ತಾರೆ, ಒಬ್ಬ ವ್ಯಕ್ತಿಯು ಸಂಸ್ಕೃತ ವೈದಿಕ ಸಾಹಿತ್ಯದಲ್ಲಿ ಬಹಳ ಪಾಂಡಿತ್ಯಪೂರ್ಣ ವಿದ್ವಾಂಸನಾಗಿದ್ದರೂ ಕೂಡ ಭಕ್ತಿ ಸೇವೆಯಲ್ಲಿ ಪರಿಶುದ್ಧನಾಗದ ಹೊರತು ಅವನನ್ನು ನನ್ನ ಭಕ್ತನೆಂದು ಸ್ವೀಕರಿಸಲಾಗುವುದಿಲ್ಲ. ಆದಾಗ್ಯೂ ನಾಯಿಗಳನ್ನು ತಿನ್ನುವ ಕುಟುಂಬದಲ್ಲಿ ಜನಿಸಿದರೂ ಫಲಪ್ರದ ಚಟುವಟಿಕೆ ಅಥವಾ ಮಾನಸಿಕ ಊಹಾಪೋಹವನ್ನ ಆನಂದಿಸುವ ಉದ್ದೇಶವಿಲ್ಲದೆ ಶುದ್ಧ ಭಕ್ತನಾಗಿದ್ದರೆ ಅವನು ನನಗೆ ತುಂಬಾ ಪ್ರಿಯ ಅಂತೇಳಿ ಹೇಳ್ತಾರೆ. ಅಂತ ಹೇಳಿದ್ರೆ ಭಗವಂತ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾರೆ ಅಲ್ವಾ, ಎಲ್ಲಕ್ಕಿಂತ ಕೂಡ ಅಂದ್ರೆ ಶ್ರೇಷ್ಠ ಭಕ್ತಿ ಸೇವೆ ಬೇರೆ ಯಾವುದೇ ಒಂದು ನಾಯಿ ಮಾಂಸ ತಿನ್ನುವನಾಗಿದ್ರು ಕೂಡ ಜನಿಸಿದ್ರು ಕೂಡ ಅವನು ಶುದ್ಧ ಭಕ್ತನಾಗಿದ್ರೆ, ಶುದ್ಧ ಭಕ್ತಿ ಸೇವೆಯನ್ನ ಮಾಡುವವನಾಗಿದ್ರೆ ಅವನೇ ನನಗೆ ತುಂಬಾ ಪ್ರಿಯ ಅಂತೇಳಿ. ಆ ಫಲಪ್ರದ ಚಟುವಟಿಕೆ ಮಾನಸಿಕ ಊಹಾಪೋಹದಿಂದ ಆ ರೀತಿಯ ಒಂದು ಯಾವುದೇ ಒಂದು ಹೇಳ್ತಾರೆ ಭಗವಂತ, ಆ ರೀತಿ ಬೇರೆ ಯಾವುದೇ ಒಂದು ಇದರಲ್ಲಿ ಆನಂದಿಸುವ ಉದ್ದೇಶ ಇಲ್ಲದೆ ಶುದ್ಧ ಭಕ್ತನಾಗಿದ್ರೆ ಅವನು ನಂಗೆ ತುಂಬಾ ಪ್ರಿಯ ಅಂತ ಹೇಳ್ಕೊಂಡು ನಿಜಕ್ಕೂ ಅವನಿಗೆ ಎಲ್ಲಾ ಗೌರವಗಳನ್ನ ನೀಡಬೇಕು ಮತ್ತು ಅವನು ಏನು ಅರ್ಪಿಸುತ್ತಾನೋ ಅದನ್ನು ಸ್ವೀಕರಿಸಬೇಕು. ಅಂತಹ ಭಕ್ತರು ನನ್ನಂತೆಯೇ ಪೂಜನೀಯರು ಅಂತ ಹೇಳ್ಕೊಂಡು ಹೇಳ್ತಾರೆ. ಅನ್ಯಾಭಿಲಾಷ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಆನುಕೂಲೇನ ಕೃಷ್ಣಾನುಶೀಲನಂ ಭಕ್ತಿರುತ್ತಮ ಅಂತ ಹೇಳ್ತಾರೆ. ಆ ರೀತಿಯ ಭಕ್ತರು ಯಾವುದೇ ಹೊರಗಿನ ಯಾವುದೇ ಒಂದು ಅಭಿಲಾಷೆ ಇಲ್ಲದೆ ಕೇವಲ ಕೃಷ್ಣನ ಬಗ್ಗೆ ಭಗವಂತನ ಬಗ್ಗೆ ಮಾತ್ರ
ಅದಕ್ಕೆ ಭಕ್ತಿ ಸೇವೆಗೆ ತಮ್ಮ ಜೀವನ ಮುಡಿಪಾಗಿಟ್ಟುಕೊಂಡು ಆ ಈ ಒಂದು ಜ್ಞಾನ ಕರ್ಮ, ಈ ಒಂದು ಬೇರೆ ಉಳಿದ ಎಲ್ಲ ಕರ್ಮಗಳಿಂದ ಅವರು ಏನು ಅನಾವೃತವಾಗಿದ್ದಾರೆ ಅಂತ ಹೇಳಿದ್ರೆ, ಅದರಿಂದ ದೂರವಾಗಿದ್ದರೆ ಅವರು ನನಗೆ ತುಂಬಾ ಪ್ರಿಯ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಒಬ್ಬ ಬ್ರಾಹ್ಮಣನ ಕುಟುಂಬದಲ್ಲಿ ಜನಿಸಿರಬಹುದು ಮತ್ತು 12 ಬ್ರಾಹ್ಮಣ ಗುಣಗಳನ್ನು ಹೊಂದಿರಬಹುದು, ಆದರೆ ಅವನು ಕಮಲದ ಆಕಾರದ ಹೊಕ್ಕುಗಳನ್ನು ಹೊಂದಿರುವ ಶ್ರೀಕೃಷ್ಣನ ಪಾದ ಕಮಲಗಳಿಗೆ ಸಮರ್ಪಿತನಾಗದಿದ್ದರೆ ಮತ್ತು ಅವನು ತನ್ನ ಮನಸ್ಸು, ಮಾತು, ಚಟುವಟಿಕೆಗಳು, ಸಂಪತ್ತು ಮತ್ತು ಜೀವನವನ್ನ ಭಗವಂತನ ಸೇವೆಗೆ ಅರ್ಪಿಸಿದ ಚಂಡಾಲನಷ್ಟು ಒಳ್ಳೆಯವನಲ್ಲ. ಎಷ್ಟೇ ಸಂಪತ್ತು ಎಷ್ಟೇ ಇದ್ದುಕೊಂಡು ಅವನು ಚಂಡಾಲನಾಗಿದ್ದು ಭಗವಂತನಿಗೆ ಎಷ್ಟೇ ಅರ್ಪಿತ ಆಗಿದ್ರೆ ಕೂಡ ಅವನು ಒಳ್ಳೆಯವನಲ್ಲ. ಕೇವಲ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸುವುದು ಅಥವಾ ಬ್ರಾಹ್ಮಣ ಗುಣಗಳನ್ನ ಹೊಂದಿರುವುದು ಅದು ಸಾಕಾಗೋದಿಲ್ಲ ಅಲ್ವಾ? ಒಬ್ಬನು ಎಲ್ಲ ಇದ್ದು ಕೂಡ ಭಕ್ತಿಯೇ ಇಲ್ಲದಿದ್ರೆ ಏನು ಪ್ರಯೋಜನ ಇಲ್ಲ. ಒಬ್ಬನು ಭಗವಂತನ ಶುದ್ಧ ಭಕ್ತನಾಗ್ಬೇಕು. ಸ್ವಪಚ ಅಥವಾ ಚಂಡಾಲನು ಭಕ್ತನಾಗಿದ್ದರೆ ಅವನು ತನ್ನನ್ನು ಮಾತ್ರವಲ್ಲದೆ ತನ್ನ ಇಡೀ ಕುಟುಂಬವನ್ನೇ ಬಿಡುಗಡೆ ಮಾಡುತ್ತಾನೆ. ಆದರೆ ಭಕ್ತನಲ್ಲದ, ಆದರೆ ಕೇವಲ ಬ್ರಾಹ್ಮಣ ಅರ್ಹತೆಗಳನ್ನ ಹೊಂದಿರುವ ಬ್ರಾಹ್ಮಣನು ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳಲು ಸಾಧ್ಯವಿಲ್ಲ. ಅವನ ಕುಟುಂಬದ ಬಗ್ಗೆ ಏನು ಹೇಳಬೇಕು ಅಂದ್ರೆ, ಒಂದು ಭಕ್ತಿ ಒಳಗಿಂದ ಭಕ್ತಿ ಇದ್ರೆ ಮಾತ್ರ ಎಲ್ಲದಕ್ಕೂ. ಹೇಗೆ ಒಂದು ಚೆಕ್ ಇದೆ, ಅಲ್ಲಿ 000 ಬರೆದ್ರೆ ಏನು ಪ್ರಯೋಜನ ಇಲ್ಲ. ಅದರ ಮುಂದೆ 1, 2 ಅಥವಾ ಆತರ ಏನಾದ್ರೂ ನಂಬರ್ಸ್ ಇದ್ರೆ ಮಾತ್ರ ಆ ಚೆಕ್ಕಿಗೆ ವ್ಯಾಲ್ಯೂ ಇರುವ ಹಾಗೆ ಎಲ್ಲವೂ ಇದೆ. ನಮ್ಮಲ್ಲಿ ಭಕ್ತಿ ಇಲ್ಲ ಅಂತ ಹೇಳಿದ್ರೆ ನೋ ಯೂಸ್ ಅದು ಅಂತೇಳಿ ಹೇಳ್ತಾ ಇದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭು ಮುಂದುವರಿಸಿ ಹೇಳ್ತಾರೆ, ನಿನ್ನನ್ನು ನೋಡುವ ಮೂಲಕ, ಸ್ಪರ್ಶಿಸುವ ಮೂಲಕ ಮತ್ತು ನಿಮ್ಮ ಅಲೌಕಿಕ ಗುಣಗಳನ್ನ ವೈಭವೀಕರಿಸುವ ಮೂಲಕ ಎಲ್ಲಾ ಇಂದ್ರಿಯ ಚಟುವಟಿಕೆಗಳ ಉದ್ದೇಶವನ್ನ ಪರಿಪೂರ್ಣಗೊಳಿಸಬಹುದು. ಇದು ಬಹಿರಂಗ ಗ್ರಂಥಗಳ ತೀರ್ಪು ಅಂತ ಹೇಳ್ಕೊಂಡು ಹೇಳ್ತಾರೆ. ನನ್ನ ಪ್ರೀತಿಯ ವೈಷ್ಣವ, ನಿನ್ನಂತಹ ವ್ಯಕ್ತಿಯನ್ನು ನೋಡುವುದು ದೃಷ್ಟಿಯ ಪರಿಪೂರ್ಣತೆ. ಅಂದ್ರೆ ನನ್ನ ಕಣ್ಣುಗಳು ಧನ್ಯವಾದವು ಅಂತ ಹೇಳುವ ಹಾಗೆ ಅಂತ ಒಂದು ಶುದ್ಧ ವೈಷ್ಣವ ನೀನು. ನಿನ್ನ ಪಾದ ಕಮಲಗಳನ್ನ ಸ್ಪರ್ಶಿಸುವುದು ಸ್ಪರ್ಶೇಂದ್ರಿಯದ ಪರಿಪೂರ್ಣತೆ ಮತ್ತು ನಿನ್ನ ಒಳ್ಳೆಯ ಗುಣಗಳನ್ನ ವೈಭವೀಕರಿಸುವುದು ನಾಲಿಗೆಯ ನಿಜವಾದ ಚಟುವಟಿಕೆ. ಏಕೆಂದರೆ ಭೌತಿಕ ಜಗತ್ತಿನಲ್ಲಿ ಭಗವಂತನ ಶುದ್ಧ ಭಕ್ತನನ್ನು ಕಂಡು ಹಿಡಿಯುವುದು ತುಂಬಾ ಕಷ್ಟ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮಹಾಪ್ರಭು. ಎಷ್ಟು ಇದಾಗಿ ಭಕ್ತರಂದ್ರೆ ಭಕ್ತ ಪರಾಧೀನ ಅಂತ ಹೇಳ್ತಾರೆ ಭಗವಂತ. ಆ ರೀತಿ ಅಂತ ಭಕ್ತರಿಗೆ ಏನು ಇದು ಯಾವ ರೀತಿ ಭಗವಂತ ನೋಡ್ತಾರೆ ಅಂತ ಹೇಳ್ಕೊಂಡು ಚೈತನ್ಯ ಮಹಾಪ್ರಭು ಮುಂದುವರಿಸಿ ಹೇಳ್ತಾರೆ, ನನ್ನ ಪ್ರಿಯ ಸನಾತನ, ದಯವಿಟ್ಟು ನನ್ನ ಮಾತು ಕೇಳಿ. ಕೃಷ್ಣನು ತುಂಬಾ ಕರುಣಾಮಯಿ ಮತ್ತು ಅವನು ಎಲ್ಲ ಪತಿತ ಆತ್ಮಗಳ ಉದ್ಧಾರಕ. ನನ್ನ ಪ್ರೀತಿಯ ಸನಾತನ, ಕೃಷ್ಣನು ನಿನ್ನನ್ನು ಜೀವನದ ಅತ್ಯಂತ ಆಳವಾದ ನರಕವಾದ ಮಹಾರೌರರಿಂದ ರಕ್ಷಿಸಿದ್ದಾನೆ. ಅವನು ಕರುಣೆಯ ಸಾಗರ ಮತ್ತು ಅವನ ಚಟುವಟಿಕೆಗಳು ತುಂಬಾ ಗಂಭೀರವಾಗಿವೆ ಅಂತ ಹೇಳ್ತಾರೆ. ಆವಾಗ ಸನಾತನ ಗೋಸ್ವಾಮಿ ಹೇಳ್ತಾರೆ, ಕೃಷ್ಣ ಯಾರೆಂದು ನನಗೆ ತಿಳಿದಿಲ್ಲ. ನನ್ನ ಮಟ್ಟಿಗೆ ಹೇಳೋದಾದ್ರೆ ನಿನ್ನ ಕರುಣೆಯಿಂದಲೇ ನಾನು ಸೆರೆಮನೆಯಿಂದ ಬಿಡುಗಡೆ ಹೊಂದಿದ್ದೇನೆ ಅಂತ ಹೇಳ್ಕೊಂಡು, ನಿಮ್ಮ ಒಂದು ಕರುಣೆಯಿಂದ ನನ್ಗೆ ಈ ಒಂದು ಸೆರೆಮನೆಯಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಆಯ್ತು. ಯಾಕೆಂತ ಹೇಳಿದ್ರೆ ಆ ಒಂದು ರೂಪ ಗೋಸ್ವಾಮಿ ತಿಳಿಸಿದ್ದು, ನೀವು ಇಲ್ಲಿ ಬರ್ತಾ ಇದ್ದೀರಾ, ನಿಮ್ಮನ್ನ ಭೇಟಿ ಆಗೋದ್ರಿಂದ ನನ್ಗೆ ಭಗವಂತನ ಬಗ್ಗೆ ಇನ್ನಷ್ಟು ಜ್ಞಾನ ಪಡ್ಕೊಳ್ಳಿಕ್ಕೆ ನಿಮ್ಮ ಒಂದು ಕರುಣೆಯಿಂದ ಸಾಧ್ಯ ಅಂತ ಹೇಳಿ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿ ಅವರನ್ನ ನೀವು ಸೆರೆಮನೆಯಿಂದ ಹೇಗೆ ಬಿಡುಗಡೆಯಾದಿರಿ ಅಂತ ಕೇಳ್ತಾರೆ. ನಂತರ ಸನಾತನರು ತನ್ನ ಹೇಗೆ ಬಂದೆ ಅದೆಲ್ಲವನ್ನ ಕಥೆಯನ್ನ ಆರಂಭದಿಂದ ಕೊನೆಯವರೆಗೆ ವಿವರಿಸ್ತಾರೆ. ಆಮೇಲೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನಾನು ನಿಮ್ಮ ಇಬ್ಬರು ಸಹೋದರರಾದ ರೂಪ ಮತ್ತು ಅನುಪಮರನ್ನು ಪ್ರಯಾಗದಲ್ಲಿ ಭೇಟಿಯಾದೆ. ಅವರು ಈಗ ವೃಂದಾವನಕ್ಕೆ ಹೋಗಿದ್ದಾರೆ ಅಂತ ಹೇಳ್ಕೊಂಡು ಅಲ್ಲಿ ಭೇಟಿಯಾಗಿದ್ದರಿಂದ ರೂಪ ಗೋಸ್ವಾಮಿ ಇವರಿಗೆ ಕಾಗದ ಬರೆಯುವ ಮೂಲಕ ತಿಳಿಸ್ತಾರೆ, ಈ ರೀತಿ ಚೈತನ್ಯ ಮಹಾಪ್ರಭು ಬಂದಿದ್ದಾರೆ ಅಂತ ಹೇಳ್ತಾರೆ, ವೃಂದಾವನಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಆದೇಶದಂತೆ ಸನಾತನ ಗೋಸ್ವಾಮಿ ತಪನ ಮಿಶ್ರಾ ಮತ್ತು ಚಂದ್ರಶೇಖರ ಇಬ್ಬರನ್ನ ಕೂಡ ಭೇಟಿ ಆಗ್ತಾರೆ. ಅವರು ಹೇಳಿದ ಹಾಗೆ ಇವರು ಅವರನ್ನ ಭೇಟಿ ಆಗ್ತಾರೆ. ನಂತರ ತಪನ ಮಿಶ್ರರು ಸನಾತನರಿಗೆ ಆಹ್ವಾನ ನೀಡ್ತಾರೆ ಮತ್ತು ಭಗವಾನ್ ಚೈತನ್ಯ ಮಹಾಪ್ರಭುಗಳು ಸನಾತನರನ್ನ ಕ್ಷೌರ ಮಾಡಿಸಿಕೊಳ್ಳಲು ಹೇಳ್ತಾರೆ. ಅಂದ್ರೆ ಅವರನ್ನ ನೋಡಿದಾಗ ಸೇಮ್ ಆ ಒಂದು ಮುಸ್ಲಿಂ ರಾಜ್ಯದಲ್ಲಿ ಒಂದು ಮಂತ್ರಿ ಪದವಿಯಲ್ಲಿ ಇರುವಾಗ ಅವರ ಹೆಸರನ್ನ ಕೂಡ ಮುಸ್ಲಿಂ ಆಗಿ ಅವರು ಬದಲಾಯಿಸಿರ್ತಾರೆ. ಅದೇ ರೀತಿ ಅವರ ಒಂದು ಏನು ಆ ಲುಕ್ ಕೂಡ ಆ ರೀತಿ ಇರ್ತದೆ. ಸೊ ಹಾಗೆ ಅವರನ್ನ ಇದ್ ಮಾಡ್ತಾರೆ. ಅಂದ್ರೆ
ಕ್ಷೌರ ಮಾಡಿಸ್ಕೊಳ್ಳಿಕ್ಕೆ ಹೇಳ್ತಾರೆ. ಇದಾದ ನಂತರ ಚೈತನ್ಯ ಮಹಾಪ್ರಭುಗಳು ಚಂದ್ರಶೇಖರನನ್ನ ಕರೆದು ಸನಾತನ ಗೋಸ್ವಾಮಿ ಅವರನ್ನ ತಮ್ಮೊಂದಿಗೆ ಕರ್ಕೊಂಡು ಹೋಗ್ಲಿ ಹೇಳಿ ಸನಾತನ ಅವರ ಪ್ರಸ್ತುತ ಉಡುಪನ್ನ ಸಹ ತೆಗೆದುಕೊಂಡು ಹೋಗ್ಲಿ ಹೇಳ್ತಾರೆ. ಅಂದ್ರೆ ಬೇರೆ ಏನು ಅವರ ಒಂದು ವೈಷ್ಣವ ಒಂದು ಉಡುಪನ್ನ ಧರಿಸ್ಕೊಳ್ಳಿಕ್ಕೆ ಬೇಕಾದ ವ್ಯವಸ್ಥೆಯನ್ನ ಮಾಡ್ತಾರೆ. ನಂತರ ಚಂದ್ರಶೇಖರನು ಸನಾತನ ಗೋಸ್ವಾಮಿಯನ್ನ ಒಬ್ಬ ಸಜ್ಜನನಂತೆ ಕಾಣುವಂತೆ ಮಾಡ್ತಾರೆ. ಅವನನ್ನ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಕರೆದೊಯ್ದು ಮತ್ತು ನಂತರ ಅವನಿಗೆ ಹೊಸ ಬಟ್ಟೆಗಳನ್ನ ತರ್ತಾರೆ. ಚಂದ್ರಶೇಖರನು ಸನಾತನ ಗೋಸ್ವಾಮಿಗೆ ಹೊಸ ಹೊಸ ವಸ್ತುಗಳನ್ನ ಅರ್ಪಿಸ್ತಾರೆ. ಆದರೆ ಸನಾತನರು ಯಾವುದನ್ನು ಅವುಗಳನ್ನ ಸ್ವೀಕರಿಸೋದಿಲ್ಲ. ಈ ಸುದ್ದಿಯನ್ನು ಕೇಳಿದ್ದ ಚೈತನ್ಯ ಮಹಾಪ್ರಭುಗಳಿಗೆ ಅಪರಿಮಿತವಾಗಿ ಸಂತೋಷ ಪಟ್ಟರು. ಅಂತ ಹೇಳಿದ್ರೆ ಅವರ ಒಂದು ಭಕ್ತನ ಒಂದು ಗುಣಗಳು ಯಾವ ರೀತಿ ಆ ರೀತಿ ಯಾವುದನ್ನು ಹೊಸದಾಗಿ ಬೇಡ ನನ್ಗೆ. ಮಧ್ಯಾಹ್ನ ಸ್ನಾನ ಮಾಡಿದ ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ತಪನ ಮಿಶ್ರರ ಮನೆಗೆ ಊಟಕ್ಕೆ ಹೋಗ್ತಾರೆ. ಅವರು ಸನಾತನ ಗೋಸ್ವಾಮಿಯನ್ನ ತಮ್ಮೊಂದಿಗೆ ಕರ್ಕೊಂಡು ಹೋಗ್ತಾರೆ. ಪಾದಗಳನ್ನ ತೊಳೆದ ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಊಟಕ್ಕೆ ಕುಳಿತರು. ಅವರು ತಪನ ಮಿಶ್ರರನ್ನ ಸನಾತನ ಗೋಸ್ವಾಮಿ ಊಟವನ್ನು ಪೂರೈಸಲು ಕೇಳಿಕೊಂಡರು. ಅವರಿಗೆ ಕೂಡ ಊಟ ಮಾಡ್ಲಿಕ್ಕೆ ಹೇಳ್ತಾರೆ. ತಪನ ಮಿಶ್ರ ಹೇಳ್ತಾರೆ, ಸನಾತನನಿಗೆ ನಿರ್ವಹಿಸಬೇಕಾದ ಕರ್ತವ್ಯವಿದೆ, ಆದ್ದರಿಂದ ಅವನು ಈಗ ಊಟವನ್ನು ಸ್ವೀಕರಿಸಲು ಸಾಧ್ಯವಿಲ್ಲ. ಊಟದ ಕೊನೆಯಲ್ಲಿ ನಾನು ಸನಾತನನಿಗೆ ಕೆಲವು ಅವಶೇಷಗಳನ್ನ ಪೂರೈಸುತ್ತೇನೆ ಅಂತೇಳಿ ಹೇಳ್ತಾರೆ. ಊಟ ಮಾಡಿದ ನಂತರ ಶ್ರೀ ಚೈತನ್ಯ ಮಹಾಪ್ರಭು ಸ್ವಲ್ಪ ಸಮಯ ವಿಶ್ರಾಂತಿ ಪಡಿತಾರೆ. ನಂತರ ತಪನ ಮಿಶ್ರರು ಸನಾತನ ಗೋಸ್ವಾಮಿಗೆ ಚೈತನ್ಯ ಮಹಾಪ್ರಭುಗಳು ಬಿಟ್ಟು ಹೋದ ಆಹಾರದ ಉಚ್ಚಿಷ್ಟವನ್ನ ಕೊಡ್ತಾರೆ, ಅವಶೇಷಗಳನ್ನ ನೀಡ್ತಾರೆ. ತಪನ ಮಿಶ್ರರು ಸನಾತನ ಗೋಸ್ವಾಮಿಗೆ ಹೊಸ ಬಟ್ಟೆಯನ್ನ ಅರ್ಪಿಸಿದಾಗ ಅವರು ಅದನ್ನ ಸ್ವೀಕರಿಸಲಿಲ್ಲ. ಬದಲಾಗಿ ಅವರು ಈ ಕೆಳಗಿನಂತೆ ಮಾತಾಡ್ತಾರೆ. ಹೊಸ ಬಟ್ಟೆ ಕೊಟ್ಟಾಗ ಅವ್ರು ಏನ್ ಹೇಳ್ತಾರಂತೆ, ನಿಮ್ಮ ಆಸೆಗೆ ಅನುಗುಣವಾಗಿ ನೀವು ನನಗೆ ಸ್ವಲ್ಪ ಬಟ್ಟೆಯನ್ನು ನೀಡಲು ಬಯಸಿದರೆ ದಯವಿಟ್ಟು ನೀವು ಬಳಸಿದ ಬಟ್ಟೆಯನ್ನ ನನಗೆ ನೀಡಿ ಅಂತ ಹೇಳ್ತಾರೆ. ನನ್ಗೆ ಹೊಸ ಬಟ್ಟೆ ಬೇಡ, ನಿಮ್ಗೆ ಇಚ್ಛೆ ಇದ್ರೆ ನಾನ್ ಬಟ್ಟೆ ಬದಲಾಯಿಸ್ಬೇಕು ಅಂತ ಇಚ್ಛೆ ಇದ್ರೆ ನೀವು ಬಳಸಿದ ಒಂದು ಬಟ್ಟೆಯನ್ನ ನನ್ಗೆ ನೀಡಿ ಅಂತ. ತಪನ ಮಿಶ್ರರು ಸನಾತನ ಗೋಸ್ವಾಮಿಗೆ ಬಳಸಿದ ಧೋತಿಯನ್ನ ನೀಡಿದಾಗ ಸನಾತನರು ತಕ್ಷಣ ಅದನ್ನು ತುಂಡುಗಳಾಗಿ ಹರಿದು 2 ಜೊತೆ ಹೊರ ಬಟ್ಟೆ ಮತ್ತು ಒಳ ಉಡುಪುಗಳನ್ನ ಮಾಡ್ತಾರೆ. ಚೈತನ್ಯ ಮಹಾಪ್ರಭುಗಳು ಮಹಾರಾಷ್ಟ್ರದ ಬ್ರಾಹ್ಮಣರನ್ನ ಸನಾತನನಿಗೆ ಪರಿಚಯಿಸಿದಾಗ ಬ್ರಾಹ್ಮಣರು ತಕ್ಷಣವೇ ಸನಾತನ ಗೋಸ್ವಾಮಿಯನ್ನ ಪೂರ್ಣ ಭೋಜನಕ್ಕೆ ಆಹ್ವಾನಿಸಿದರು. ಅಂದ್ರೆ ಅವರ ಒಂದು ಸರಳತೆಯನ್ನ ನಾವು ನೋಡ್ಬೋದು ಇಲ್ಲಿ. ಯಾವ ರೀತಿ ಇದ್ರು ಅಂದ್ರೆ ಭಕ್ತರಾದವರ ಒಂದು ಲಕ್ಷಣ, ವೈಷ್ಣವನ ಒಂದು ಗುಣ, ಆ ಒಂದು ಸರಳತೆ ಅಂತ ಹೇಳುವಂಥದ್ದು. ಹಾಗೆ ಆಮೇಲೆ ಚೈತನ್ಯ ಮಹಾಪ್ರಭುಗಳು ಮಹಾರಾಷ್ಟ್ರದ ಬ್ರಾಹ್ಮಣರನ್ನ ಸನಾತನನಿಗೆ ಪರಿಚಯಿಸ್ತಾರೆ. ಆಗ ಆ ಬ್ರಾಹ್ಮಣ ಇವರನ್ನ ಸನಾತನ ಗೋಸ್ವಾಮಿಯನ್ನ ಅಲ್ಲಿ ಪೂರ್ಣ ಭೋಜನಕ್ಕೆ ಆಹ್ವಾನಿಸ್ತಾರಂತೆ. ಬ್ರಾಹ್ಮಣ ಹೇಳ್ತಾರೆ, ಪ್ರಿಯ ಸನಾತನ, ನೀನು ಕಾಶಿಯಲ್ಲಿ ಇರುವವರೆಗೂ ದಯವಿಟ್ಟು ನನ್ನ ಮನೆಯಲ್ಲಿ ಊಟವನ್ನ ಸ್ವೀಕರಿಸು ಅಂತ ಹೇಳ್ಕೊಂಡು. ಅದಕ್ಕೆ ಸನಾತನರು ಹೇಳ್ತಾರೆ, ನಾನು ಮಧುಕರಿ ಪ್ರಕ್ರಿಯೆಯನ್ನ ಅಭ್ಯಾಸ ಮಾಡುತ್ತೇನೆ. ನಾನು ಬ್ರಾಹ್ಮಣನ ಮನೆಯಲ್ಲಿ ಪೂರ್ಣ ಊಟವನ್ನು ಯಾಕೆ ಸ್ವೀಕರಿಸಬೇಕು ಅಂತೇಳಿ ಹೇಳ್ತಾರೆ. ಅಂತ ಹೇಳಿದ್ರೆ ಮಧುಕರಿ ವೃತ್ತಿ ಅಂತ ಹೇಳಿದ್ರೆ ಭಿಕ್ಷೆ ಬೇಡೋದು, ಈ ರೀತಿ ಯಾರಾದ್ರೂ ಕೊಟ್ರೆ ಅದನ್ನ ತಗೊಳ್ಳೋದು, ಸ್ವೀಕರಿಸೋದು ಅಂತ ಹೇಳ, ಈ ರೀತಿಯ ಪೂರ್ಣ ಭೋಜನ ನಾನು ಮಾಡೋದಿಲ್ಲ ಅಂತಾರೆ. ಸನಾತನ ಗೋಸ್ವಾಮಿ ಅವರು ಸನ್ಯಾಸ ತತ್ವಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸುವುದನ್ನ ಗಮನಿಸಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಅಪರಿಮಿತ ಸಂತೋಷವನ್ನ ಅನುಭವಿಸ್ತಾರೆ. ಆದಾಗ್ಯೂ ಸನಾತನ ಗೋಸ್ವಾಮಿ ಅವರು ಧರಿಸಿದ್ದ ಉಣ್ಣೆಯ ಕಂಬಳಿಯತ್ತ ಅವರು ಪದೇ ಪದೇ ನೋಡ್ತಾ ಇದ್ರಂತೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಆ ಅಮೂಲ್ಯವಾದ ಉಣ್ಣೆಯ ಕಂಬಳಿಯನ್ನ ಪದೇ ಪದೇ ನೋಡುತ್ತಿದ್ದುದರಿಂದ ಸನಾತನ ಗೋಸ್ವಾಮಿಯು ಭಗವಂತ ಅದನ್ನು ಒಪ್ಪುವುದಿಲ್ಲ ಅಂತ ಹೇಳ್ಕೊಂಡು ಅರ್ಥ ಮಾಡ್ಕೊಳ್ತಾರೆ. ನಂತರ ಅವರು ಅದನ್ನು ತ್ಯಜಿಸುವ ಮಾರ್ಗವನ್ನ ಪರಿಗಣಿಸಲು ಪ್ರಾರಂಭಿಸ್ತಾರೆ. ಅವರಿಗೆ ಅರ್ಥ ಆಗ್ತದೆ, ಭಗವಂತ ಇದು ಚೈತನ್ಯ ಮಹಾಪ್ರಭುಗಳಿಗೆ ಇಷ್ಟ ಆಗ್ತಾ ಇಲ್ಲ, ನಾನು ಈ ಒಂದು ಉಣ್ಣೆ ಕಂಬಳಿಯನ್ನ ಹೊತ್ಕೊಂಡಿರುವಂತದ್ದು, ಅದನ್ನ ಬದಲಾಯಿಸ್ಲಿಕ್ಕೆ ಅವರು ಯೋಚನೆ ಮಾಡ್ತಾರೆ. ಈ ರೀತಿ ಯೋಚಿಸುತ್ತಾ ಸನಾತನನು ಗಂಗಾ ನದಿಯ ದಡಕ್ಕೆ ಸ್ನಾನ ಮಾಡಲು ಹೋಗ್ತಾರೆ. ಅಲ್ಲಿ ಬಂಗಾಳದ ಒಬ್ಬ ಭಿಕ್ಷುಕ ತನ್ನ ಹೊದಿಕೆಯನ್ನ ತೊಳೆದುಕೊಳ್ಳಲು ಒಣಗಲು ಹರಡಿರುವುದನ್ನ ನೋಡ್ತಾರೆ ಅವರು. ಆಗ ಸನಾತನ ಗೋಸ್ವಾಮಿ ಆ ಬಂಗಾಳಿ ಭಿಕ್ಷುಕನಿಗೆ ಹೇಳ್ತಾರೆ, ನನ್ನ ಪ್ರೀತಿಯ ಸಹೋದರ, ದಯವಿಟ್ಟು ನನಗೊಂದು ಉಪಕಾರ ಮಾಡ್ತೀಯಾ? ಈ ಉಣ್ಣೆಯ ಕಂಬಳಿಯನ್ನ ನೀನು ನಿಮ್ಮ ಹೊದಿಕೆಯಿಂದ ನನಗೆ ಕೊಡಿ ಅಂತ ಹೇಳ್ತಾರೆ. ಭಿಕ್ಷುಕ ಉತ್ತರಿಸ್ತಾನೆ, ಸರ್, ನೀವು ಗೌರವಾನ್ವಿತ ಸಂಭಾವಿತ ವ್ಯಕ್ತಿ, ನೀವು ನನ್ನೊಂದಿಗೆ ಯಾಕೆ ತಮಾಷೆ ಮಾಡ್ತಿದ್ದೀರಿ? ನನ್ನ ಹರಿದ ಹೊದಿಕೆಗೆ ಬದಲಾಗಿ ನಿಮ್ಮ ಅಮೂಲ್ಯವಾದ ಕಂಬಳಿಯನ್ನ ಏಕೆ ಬದಲಾಯಿಸುತ್ತೀರಿ ಅಂತ ಕೇಳ್ತಾರೆ. ಆಗ ಸನಾತನ ಗೋಸ್ವಾಮಿ ಹೇಳ್ತಾರೆ, ನಾನು ತಮಾಷೆ ಮಾಡ್ತಾ ಇಲ್ಲ,
ನಾನು ಸತ್ಯವನ್ನೇ ಹೇಳ್ತಿದ್ದೇನೆ, ದಯವಿಟ್ಟು ಈ ಕಂಬಳಿಯನ್ನ ನಿಮ್ಮ ಹರಿದ ಹೊದಿಕೆಗೆ ಪ್ರತಿಯಾಗಿ ತೆಗೆದುಕೊಳ್ಳಿ ಅಂತೇಳಿ ಹೇಳ್ತಾರೆ. ಹೀಗೆ ಹೇಳ್ತಾ ಸನಾತನ ಗೋಸ್ವಾಮಿ ಕಂಬಳಿಯನ್ನ ಹೊದಿಕೆಯಾಗಿ ಬದಲಾಯಿಸ್ಕೊಳ್ತಾರೆ ಮತ್ತು ಅವರ ಭುಜದ ಮೇಲೆ ಹೊದಿಕೆಯೊಂದಿಗೆ ಈ ಶ್ರೀ ಚೈತನ್ಯ ಮಹಾಪ್ರಭುಗಳ ಬಳಿಗೆ ಹೋಗ್ತಾರೆ. ಸನಾತನ ಗೋಸ್ವಾಮಿ ಹಿಂದಿರುಗಿದ ಬಳಿಕ ಭಗವಂತ ಕೇಳ್ತಾರೆ, ಈ ನಿಮ್ಮ ಉಣ್ಣೆಯ ಕಂಬಳಿ ಎಲ್ಲಿದೆ? ನಂತರ ಸನಾತನ ಗೋಸ್ವಾಮಿ ಇಡೀ ಕಥೆಯನ್ನ ಭಗವಂತನಿಗೆ ವಿವರಿಸ್ತಾರೆ. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನಾನು ಈ ವಿಷಯವನ್ನು ಈಗಾಗಲೇ ಉದ್ದೇಶಪೂರ್ವಕವಾಗಿ ಪರಿಗಣಿಸಿದ್ದೇನೆ. ಶ್ರೀಕೃಷ್ಣನು ಬಹಳ ಕರುಣಾಮಯಿ ಆಗಿರುವುದರಿಂದ ಅವನು ನಿಮ್ಮ ಭೌತಿಕ ವಸ್ತುಗಳ ಮೇಲಿನ ಬಾಂಧವ್ಯವನ್ನ ರದ್ದುಗೊಳಿಸಿದ್ದಾನೆ. ಅಂದ್ರೆ ಅದನ್ನ ಅಟ್ಯಾಚ್ಮೆಂಟ್ ಉಂಟಾ, ಅದ ಬಿಡ್ಲಿಕ್ಕೆ ಮನಸ್ಸುಂಟ ಇಲ್ವಾ ಅಂತ ಆ ಒಂದು ಬಾಂಧವ್ಯಗಳನ್ನ ರದ್ದುಗೊಳಿಸಿದ್ದಾನೆ. ಪರವಾಗಿಲ್ಲ, ಅದು ಬೇಡ ನನ್ಗೆ ಅಂತ ಹೇಳುವಷ್ಟು ಕೃಷ್ಣನು ನಿಮಗೆ ಕೊನೆಯ ಸ್ವಲ್ಪ ಭೌತಿಕ ಬಾಂಧವ್ಯವನ್ನ ಉಳಿಸಿಕೊಳ್ಳಲು ಏಕೆ ಅನುಮತಿಸಬೇಕು? ಒಂದು ರೋಗವನ್ನ ಜಯಿಸಿದ ನಂತರ ಒಳ್ಳೆಯ ವೈದ್ಯನು ಯಾವುದೇ ರೋಗವನ್ನು ಉಳಿಯಲು ಬಿಡುವುದಿಲ್ಲ ಅಲ್ವಾ? ದೊಡ್ಡ ರೋಗವನ್ನೇ ನಾವು ಜಯಿಸಿದ್ರೆ ಯಾರು ಆ ಒಂದು ರೋಗವನ್ನ ಕ್ಯೂರ್ ಮಾಡಿದ ವೈದ್ಯ ಇನ್ಯಾವ ರೋಗ ಕೂಡ ಹತ್ರಕ್ಕೆ ಬರ್ಲಿಕ್ಕೆ ಬಿಡೋದಿಲ್ಲ. ಆ ರೀತಿ ಇಲ್ಲಿ ಭಗವಂತ ಈ ಒಂದು ಭೌತಿಕದ ಎಲ್ಲ ಆ ಒಂದು ಕಂಬಳಿ ಒಂದು ಅಲ್ಲಿಂದ ಬಂದಾಗಿಂದ ಉಂಟು ಅವರ ಮೈಯಲ್ಲಿ, ಅದರ ಮೇಲೆ ಇವನಿಗೆ ಅಟ್ಯಾಚ್ಮೆಂಟ್ ಉಂಟಾ ಅಂತ ನೋಡ್ತಾರೆ. ಅದನ್ನ ನೋಡಿ ಮತ್ತೆ ಅದು ಕೂಡ ನನ್ಗೆ ಅಟ್ಯಾಚ್ಮೆಂಟ್ ಇಲ್ಲ ಅಂತ ಹೇಳಿ ತೋರಿಸ್ಕೊಡ್ಲಿಕ್ಕೆ ಅದನ್ನ ಬದಲಾಯಿಸೊಂದು ಹರಕು ಕಂಬಳಿಯನ್ನ ಹೊದ್ಕೊಂಡ್ ಬರ್ತಾರೆ. ಯಾವ್ದ್ರಲ್ಲೂ ನನ್ಗೆ ಇದು ಇಲ್ಲ ಅಂದ್ರೆ ಏನು ಅನುರಾಗ ಏನು ಆಸಕ್ತಿ ಇಲ್ಲ ಅಂತ ಹೇಳುವ ಹಾಗೆ, ಆ ಭೌತಿಕ ಯಾವುದೇ ಒಂದು ವಸ್ತುವಿನಲ್ಲಿ ಕೂಡ ನನಗೆ ಆಸಕ್ತಿ ಇಲ್ಲ ಅಂತ ಹೇಳುವುದನ್ನ ತೋರಿಸ್ಕೊಡ್ತಾರೆ. ಈ ರೀತಿ ಮಧುಕರಿ ಅಭ್ಯಾಸ ಮಾಡುವುದು ಮತ್ತು ಅದೇ ಸಮಯದಲ್ಲಿ ಅಮೂಲ್ಯವಾದ ಕಂಬಳಿ ಧರಿಸುವುದು ವಿರೋಧಾಭಾಸವಾಗಿದೆ. ಹೀಗೆ ಮಾಡುವುದರಿಂದ ಒಬ್ಬ ವ್ಯಕ್ತಿಯು ತನ್ನ ಆಧ್ಯಾತ್ಮಿಕ ಶಕ್ತಿಯನ್ನ ಕಳ್ಕೊಳ್ತಾನೆ ಮತ್ತು ಅವನು ಹಾಸ್ಯದ ವಸ್ತು ಆಗುತ್ತಾನೆ ಅಂತ ಹೇಳಿದ್ರೆ ಈ ಮಧುಕರಿ ವೃತ್ತಿ ಮಾಡ್ತೇನೆ ಅಂತ ಹೇಳುವಾಗ ಅದಕ್ಕೆ ತಕ್ಕನಾಗಿ ಅವನು ಇರ್ಬೇಕು. ಅದು ಬಿಟ್ಟು ಒಂದು ಒಳ್ಳೆ ಒಂದು ಕಾಸ್ಟ್ಲಿ ಒಂದು ಬಟ್ಟೆ ಹಾಕೊಂಡು ಯಾರಾದ್ರೂ ಭಿಕ್ಷೆ ಬೇಡಿದ್ರೆ ನಾವು ಯಾರಾದ್ರೂ ಭಿಕ್ಷೆ ಕೊಡ್ತೀವ? ಓ, ಇವನೇ ನನ್ಗಿಂತ ಒಳ್ಳೆ ಡ್ರೆಸ್ ಅಲ್ಲಿ ಇದ್ದಾನೆಪ್ಪ, ಇವನಿಗೆ ಯಾಕೆ ನಾನ್ ಕೊಡ್ಬೇಕು ಅಂತ ಹೇಳ್ತಾರೆ. ಸೊ ಅದೊಂದು ಹಾಸ್ಯಾಸ್ಪದ ಆಗ್ತದೆ. ಹಾಗಾಗಿ ಅದನ್ನ ಕೂಡ ಅದರಿಂದ ಆಧ್ಯಾತ್ಮಿಕ ಶಕ್ತಿ ಕಳ್ಕೊಳ್ತಾನೆ. ಅಂದ್ರೆ ನಾವು ಭಕ್ತಿಯಲ್ಲಿ ನಾವು ಪ್ರೋಗ್ರೆಸ್ ಆಗ್ಬೇಕಾದ್ರೆ ಇಂಥ ಸಣ್ಣ ಸಣ್ಣ ವಿಷಯಗಳನ್ನ ಕೂಡ ನಾವು ಗಮನಿಸ್ಬೇಕಾಗ್ತದೆ ಅಂತ ಹೇಳ್ಕೊಂಡು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳಬಹುದು. ಹರೇ ಕೃಷ್ಣ. ಸನಾತನ ಗೋಸ್ವಾಮಿ ಉತ್ತರಿಸ್ತಾರೆ, ದೇವೋತ್ತಮ ಪರಮ ಪುರುಷನು ನನ್ನನ್ನು ಭೌತಿಕ ಅಸ್ತಿತ್ವದ ಪಾಪ ಜೀವನದಿಂದ ರಕ್ಷಿಸಿದ್ದಾನೆ. ಅವನ ಬಯಕೆಯಿಂದ ನನ್ನ ಭೌತಿಕ ಆಕರ್ಷಣೆಯ ಕೊನೆಯ ಭಾಗವು ಈಗ ಇಲ್ಲವಾಗಿದೆ ಅಂತ ಹೇಳಿದ್ರೆ, ಅಂದ್ರೆ ಇಲ್ಲಿ ನಾವೇನು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೇನೆ ಮಾತಾಜಿ, ನನ್ಗೆ ಅರ್ಧ ಗಂಟೆ ಹೇಳಿದ್ದು 3/4 ಗಂಟೆ ಆಯ್ತು. ಇಲ್ಲಿ ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ನಾವು ಒಂದು ಹೆಜ್ಜೆ ಇಟ್ರೆ ಭಗವಂತನ ಬಳಿ ಹೋಗ್ಬೇಕು, ಭಗವಂತನನ್ನ ಪಡ್ಕೊಳ್ಬೇಕು, ಭಗವಂತನನ್ನ ಸಾಕ್ಷಾತ್ಕರಿಸ್ಕೊಳ್ಬೇಕು ಅಂತ ಒಂದು ಹೆಜ್ಜೆ ನಾವು ಮುಂದೆ ಇಟ್ರೆ 10 ಹೆಜ್ಜೆ ನಮ್ಮ ಕಡೆಗೆ ಬರ್ತಾರೆ ಭಗವಂತ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ತನ್ನಷ್ಟಕ್ಕೆ ತಾನೇ ನಮ್ಮಲ್ಲಿ ಒಂದು ಭೌತಿಕದ ಆಕರ್ಷಣೆ ಕಡಿಮೆ ಆಗ್ತದೆ. ಭಗವಂತನಿಗೆ ಭಕ್ತಿ ಮಾಡೋಕೆ ಬೇಕಾಗುವಂತ ಒಂದು ವಾತಾವರಣ, ಆ ವ್ಯವಸ್ಥೆ ಭಗವಂತ ನಮ್ಗೆ ಒಂದಾದ ಮೇಲೆ ಒಂದು ನಮ್ಗೆ ಒದಗಿಸಿಕೊಡ್ತಾರೆ. ಆ ವ್ಯವಸ್ಥೆ ಭಗವಂತ ಮಾಡ್ತಾನೆ ಅಂತೇಳಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ವಾಂಚಾಕಲ್ಪ ತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೈಷ್ಣವರಂದ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀ ಚೈತನ್ಯ ಚರಿತಾಮೃತಂ ಕಿ ಜೈ. ಶ್ರೀ ಚೈತನ್ಯ ಮಹಾಪ್ರಭು ಕಿ ಜೈ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಎಲ್ಲರಿಗೂ ಧನ್ಯವಾದಗಳು. ನಾಳೆ ಮುಂದಿನ ಅಧ್ಯಾಯದೊಂದಿಗೆ ನಾಳೆ ಭೇಟಿಯಾಗೋಣ. ಎಲ್ಲರಿಗೂ ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕಿದ್ರಾ ಎಲ್ಲರೂ? ಮಾತಾಜಿ, ನನಗೆ ಅಂತ ಕಾಣಿಸ್ತಿಲ್ಲ, ಅದು ಲಿಂಕ್ ಸಿಗ್ಲಿಲ್ಲ. ಅಟೆಂಡೆನ್ಸ್ ಲಿಂಕ್ ಹಾಕಿದ್ದಾರೆ ಮಾತಾಜಿ. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ರಾ? ಹಾಕಿದ್ದೀರಿ ಮಾತಾಜಿ. ಮಾತಾಜಿ ಇನ್ನೊಮ್ಮೆ ಹಾಕ್ತೀರಾ ಲಿಂಕ್? ಓಕೆ, ನಾನ್ ಮೀಟಿಂಗ್ ಎಂಡ್ ಮಾಡ್ತೀನಿ. ಈ ಲಿಂಕ್ ಅಲ್ಲಿ ಬೇರೆ ಕ್ಲಾಸ್ ನಡಿಲಿಕ್ಕೆ ಹೋಗ್ತಾ ಇದೆ ಈಗ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಒಂದು ನಿಮಿಷ ಮಾತಾಜಿ, ಅವರಿಗೆ ಲಿಂಕ್ ಹಾಕ್ತೇನೆ. ರೀನಾ ಮಾತಾಜಿ ಧನ್ಯವಾದಗಳು. ಮಾತಾಜಿ ಹರೇ ಕೃಷ್ಣ. ಲಿಂಕ್ ನಾಗವೇಣಿ ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅದೇ ಡೈಲಿ ಇರುತ್ತಾ ಇದು? ಹೌದೌದು, ಇದು ಡೈಲಿ ಇದೆ ಮಾತಾಜಿ. ಅದು ನಿತಾಯಿ ಗೌರಂಗ ಚಾಲೆಂಜ್. ಹರೇ ಕೃಷ್ಣ. ಧನ್ಯವಾದಗಳು. ಎಂಡ್ ಮಾಡ್ಲಾ? ಮೀಟಿಂಗ್ ಎಂಡ್ ಮಾಡ್ಲಾ? ಮಾಡಿ ಮಾತಾಜಿ, ಅವ್ರು ಈಗ ಓಪನ್ ಮಾಡಿರ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಏನು ಕೇಳೋದಿಲ್ಲ ಮಾತಾಜಿ ಇಲ್ಲಿ.
ಹರೇ ಕೃಷ್ಣ. ರಾತ್ರಿ ಕೇಳ್ತಿಲ್ವಾ? ಏನು ಕೇಳುದಿಲ್ಲ. ಯಾರಿಗೆ ಉಳಿದವರಿಗೆ ಕೇಳ್ತಾ ಇತ್ತಲ್ವಾ? ಹರೇ ಕೇಳ್ತದೆ ಕೃಷ್ಣ. ಮಾತಾಜಿ. ಮಾತಾಜಿ ಅವರು ಟ್ರೈನ್ ಅಲ್ಲಿ ಇದ್ದಾರೇನೋ ಅದಕ್ಕೆ ಕೇಳ್ತೀನಿ. ಟ್ರೈನ್ ಅಲ್ಲಿ ಇದ್ದವ್ರಿಗೆ ಕೇಳುದಿಲ್ಲ ಬಿಡಿ. ಇಯರ್ಫೋನ್ okay. ಹಾಕೋಬೇಕು. ಹರೇ ಕೃಷ್ಣ. ಟ್ರೈನ್ ಅಲ್ಲಿ ಇದ್ರೆ ನಂಗೆ ಮೊನ್ನೆ ಎಷ್ಟು ಕಷ್ಟ ಆಯ್ತು, ಕೇಳಲೇ ಇಲ್ಲ. ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ ಮೀಟಿಂಗ್ ಮಾತಾಜಿ. ಎಂಡ್ ನಿಮ್ಮೂರಿಗೆ ಹರೇ ಹೋಗ್ತಾ ಕೃಷ್ಣ. ಇದ್ದೇವೆ. ಧನ್ಯವಾದಗಳು ಮಾತಾಜಿ. ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಧನ್ಯವಾದಗಳು. ಕೃಷ್ಣ ಎಂಡ್ ಮಾಡ್ಲಾ? ಮೀಟಿಂಗ್ ಎಂಡ್ ಮಾಡ್ಲಾ? ಓಕೆ ಹರೇ ಮಾತಾಜಿ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಶ್ವೇತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾಗವೇಣಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರು ಹರೇ ಹೇಳಿದ್ದು? ಕೃಷ್ಣ ಮಾತಾಜಿ. ದಯಾನ್ವಿತ. ದಯಾನ್ವಿತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲರೂ ನಾಳೆ ಬನ್ನಿ. ಹರೇ ಕೃಷ್ಣ. ಎಂಡ್ ಮಾಡ್ತೇನೆ ಮೀಟಿಂಗ್. ಓಕೆ ಮಾತಾಜಿ. ಹಾ ಮಾತಾಜಿ, ಯಾವಾಗ್ಲೂ ಭಕ್ತಿ ವೈಭವ ಆಗ್ತದಲ್ಲ, ಅದೇ ಗುಂಪು ಮಾತಾಜಿ, ಇದಲ್ಲ. ಲತಾ ಮಾತಾಜಿ, ನಾನು ಎಂಡ್ ಮಾಡ್ಬೇಕು.